ಸರ್. ಇದು ಅಂಗೈಗೆ ಸ್ಟಾಕ್ ವಾತ, ಇದು ಫ್ಯಾಟ್ ಬೊಜ್ಜೆಲ್ಲ ಕರಗಿಸ್ತದೆ. ಇದು ಮೈಗ್ರೇನ್ ತಲೆನೋವಿಗೆಲ್ಲ ಯೂಸ್ ಆಗುತ್ತೆ. ಇದು ಫೇಶಿಯಲ್ ಕಫ ಶೀತ ಎಲ್ಲ ಇದ್ದರೆ ಇದಾಗುತ್ತೆ. ಮತ್ತು ಇದು ಬೆನ್ನ ಮೂಳೆಗೆಲ್ಲ ಯೂಸ್ ಆಗುತ್ತೆ. ಎಷ್ಟು ಬೆನಿಫಿಟ್. ಮಸಲ್ಸ್ ಪೇಯ್ನಿಗೆಲ್ಲ ಸೆಲ್ಫ್ ಯೂಸ್ ಮಾಡೋದು, ಯಾರ ಹೆಲ್ಪ್ ಬೇಕಾಗಿಲ್ಲ, ಸೆಲ್ಫ್ ಯೂಸ್ ಮಾಡೋದು. ಈಗ 40% ಆಫರ್ ಇದೆ. ಕೈಗಳ ನರಗಳಿಗೆಲ್ಲ ಸ್ಟ್ರೋಕ್ ವಾತ ಬಂದವರಿಗೆಲ್ಲ ಈ ಅಕ್ಯುಪಂಕ್ಚರ್ ಯೂಸ್ ಆಗುತ್ತೆ. ಶೋಮಿ ಅವರ ಆನ್ಸರ್. ಇದು ಮರ ಕಟ್ಟಿದ ನಾಡಿ ನರಗಳೆಲ್ಲ ಆ್ಯಕ್ಟಿವ್ ಆಗುತ್ತೆ. ಇದು ಕಣ್ಣಿನ ಮೂಗಿನ ನರಗಳೆಲ್ಲ ಆ್ಯಕ್ಟಿವ್ ಆಗುತ್ತೆ. ಇದು ಪಂಚೇಂದ್ರಿಯಗಳು, ಮರ ಕಟ್ಟಿದ ನರಗಳೆಲ್ಲ ಕರೆಕ್ಟ್ ಆ್ಯಕ್ಟಿವೇಶನ್ ಆಗುತ್ತೆ ವಾತ ಸ್ಟ್ರೋಕ್ ಬಂದವರಿಗೆ. ಮತ್ತು ಮೈಗ್ರೇನ್ ತಲೆನೋವಿಗೆಲ್ಲ ಈ ಅಕ್ಯುಪಂಕ್ಚರ್ ಯೂಸ್ ಆಗುತ್ತೆ. ಇದು ಮೈಗ್ರೇನ್ ಲೇಡೀಸ್ ಅಂದರೆ ಶಾಲು ಟವಲ್ ಹಾಕ್ಬೇಕು, ಯಾಕಂದರೆ ಕೂದಲು ಲೆಂತ್ ಇರುತ್ತೆ. ಜೆಂಟ್ಸ್ ಆದರೆ ಈ ಥರ ಮಾಡ್ಬೋದು ನಿಮಗೆ ಮೈಗ್ರೇನ್ ತಲೆನೋವಿಗೆಲ್ಲ. ಮತ್ತು ಕಫ ಶೀತ ಎಲ್ಲ ಇದ್ದರೆ ಒಂಚೂರು ಹೀಗೆ ವಿಕ್ಸ್ ಅಮೃತಾಂಜನ ಅಪ್ಲೈ ಮಾಡ್ಬೋದು. ಇಲ್ಲಿಗೆ ವಿಕ್ಸ್ ಅಮೃತಾಂಜನ ಅಪ್ಲೈ ಈ ಥರ ಮಾಡ್ಬೋದು, ಎಲ್ಲ ರಿಲೀಫ್ ಆಗುತ್ತೆ. ಮತ್ತು ಕಫ ಶೀತ ಎಲ್ಲ ಇದ್ದರೆ ಕಮ್ಮಿ ಆಗುತ್ತೆ. ಬೆನ್ನೆಲುಬಿಗೆ ಬೇರೆ ಅಕ್ಯುಪಂಕ್ಚರ್ ಇದೆ. ಇದು ಫ್ಯಾಟಿಗೆಲ್ಲ ಫ್ಯಾಟ್ ಬರ್ನ್ ಆಗಲಿಕ್ಕೆ ಈ ಅಕ್ಯುಪಂಕ್ಚರ್ ಇದೆ. ಫ್ಯಾಟ್ ಬೆನ್ನಿಗೆ. ಇದು ಬೆನ್ನು ಮೂಳೆಗೆ ಸರ್. ಇದು ಹಾಮರಿಂಗ್ ಸಿಸ್ಟಮ್, ಸೆಲ್ಫ್ ಯೂಸ್ ಮಾಡೋ ಬ್ಯಾಕ್ ಪೈನ್ಗೆ ಅಲ್ಲ, ಬೆನ್ನು ಮೂಳೆಗೆ ಅಲ್ಲ. ಮತ್ತು ಟೆನ್ನಿಸ್ ಎಲ್ಬೋ ಇರುತ್ತಲ್ಲ, ಟೆನ್ನಿಸ್ ಎಲ್ಬೋಗೆಲ್ಲ ಈ ಥರ ಇಟ್ಟಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗುತ್ತೆ. ಟೆನ್ನಿಸ್ ಎಲ್ಬೋ ಆಫರ್ ಇದೆ, ಸ್ಪೆಷಲ್ ಆಫರ್ ಇದೆ. ಆ್ಯಕ್ಚುಲಿ ರೇಟ್ ಬರೋದು ಇಂಡಿಯನ್ ಮೇಡ್ 4990, ಈಗ 2000 ಲೆಸ್ ಆಗಿ ಕೊಡ್ತೀವಿ. 5 year ವಾರಂಟಿ. ಆನಂತರ ದೊಡ್ಡ ತಗೊಳ್ಳಿ, ಎಲ್ಲ ಲಿಕ್ವಿಡ್ ಹಾಕ್ಬಿಡಿ. ದೊಡ್ಡ ಲಿಕ್ವಿಡ್ ಹಾಕಿ ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ. ಕಾಫಿ ಟೀ, ಎಲೆ, ಅಡಿಕೆ, ಗುಟ್ಕಾ, ಅರಿಶಿನ ಕಲೆ, ಬಾಳೆಕಲೆ, ತೆಂಗಿನಕಲೆ ಸರ್, ಎಲ್ಲ ಕಲೆ ಹೋಗ್ಬಿಡ್ತು. ಸೊ ವೈಟ್ ಬಟ್ಟೆ ಮೇಲೆ, ಲೆದರ್ ಮೇಲೆ, ಗೋಡೆ ಮೇಲೆ, ಸೊಬ ಮೇಲೆ ಎಲ್ಲ ಯೂಸ್ ಮಾಡಿ ಸರ್. ಎರಡು ಸೇರಿ 200 ರೂಪಾಯಿ ಇದೆ. ಡಿಸ್ಕೌಂಟ್ ಹೋಗಿ 150 ರೂಪಾಯಿ ಕೊಡ್ತಾಯಿತ್ತು. ತುಂಬ ಯೂನಿಕ್ ಪ್ರಾಡಕ್ಟು, ತುಂಬ ಚೆನ್ನಾಗುತ್ತೆ, ತುಂಬ ಚೆನ್ನಾಗುತ್ತೆ. ಕಿಚನು, ಕಾರು, ಬೈಕು ಎಲ್ಲ ವಸಿ. ಈಗ ಅಡುಗೆ ಮನೆ ಕ್ಲೀನ್ ಮಾಡ್ತೀರಾ, ಕಾರು, ಬೈಕು ಎಲ್ಲ ವಸಿ. ಈಗ ಅಡುಗೆ ಮನೆ ಕ್ಲೀನ್ ಮಾಡ್ತೀರಾ, ಕಾಫಿ, ಟೀ, ಸಾಂಬಾರು, ಚಟ್ನಿ, ಮಸಾಲ, ಹಾಲು, ನೀರು, ಜ್ಯೂಸ್, ಎನಿ ಲಿಕ್ವಿಡ್ ಸರ್. ನೋಡಿ, ಒಂದೇ ಒಂದು ಡ್ರಾಪ್ ಇಲ್ಲ, ಬೇರೆ ಬಟ್ಟೆ ತಗೋಪಿಲ್ಲ. ಬೇರೆ ಬಟ್ಟೆ ತಗೊಳಿಸ್ಕೊಂಡೆ ಕಿಚನಿಗೆ ಒಂದು, ಕಾರಿಗೆ ಒಂದು, ಸ್ನಾನ ಮಾಡೋಕ್ಕೆ ಇನ್ನೊಂದು, ಬೇರೆ ಬೇರೆ ಇಟ್ಕೊಡಿ. ಅದೇ ತಪ್ಪಿಟ್ಕೊಳುತ್ತೆ. ನೋಡಿ, ನೀರೆಲ್ಲ ಬಿದ್ದರೆ ಹಾಗೆ ಅಬ್ಸರ್ವ್ ಮಾಡ್ಕೊಳುತ್ತೆ. ಮತ್ತು ಸ್ನಾನ ಮಾಡಿ ಬಂದಾಗ ಎದ್ದೆ ಕೂದಲೆಲ್ಲ ಬೀಳುತ್ತೆ. ಇದು 200ಗೆ ಒಂದು 503 ಬರುತ್ತೆ ಸರ್. ತುಂಬ ಯೂನಿಕ್ ಪ್ರಾಡಕ್ಟು, ಚೆನ್ನಾಗಿದೆ, ತೊಗೊಂಡೋಗಿ. ಎಲ್ಲ ತುಂಬ ಬಾತ್ರೂಮಿಂದ ಆಚೆ ಹಾಕೋಬೋದು, ಅಡುಗೆ ಮನೆ ಎಲ್ಲ ತುಂಬ ಬಾತ್ರೂಮಿಂದ ಆಚೆ ಹಾಕೋಬೋದು, ಅಡುಗೆ ಮನೆ ತುಂಬ ಬಾತ್ರೂಮಿಂದ ಆಚೆ ಹಾಕೋಬೋದು, ಅಡುಗೆ ಮನೆ ಕಲರ್ ವೈಟ್ ಬಟ್ಟೆ ಮೇಲೆ, ಲೆದರ್ ಮೇಲೆ, ವೈಟ್ ಬಟ್ಟೆ ಮೇಲೆ, ಲೆದರ್ ಮೇಲೆ.
ಗ್ರಾಮ ಪಂಚಾಯತ್ ಪಡುಬಿದ್ರಿ ಇದರ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಯಶೋಧ ಪಡುಬಿದ್ರಿ ಅವರನ್ನು ಕೂಡ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಬೆನಕ ಈವೆಂಟ್ಸ್ನ ಆಡಳಿತ ನಿರ್ದೇಶಕರಾಗಿರ್ತಕ್ಕಂಥ ಭಾಸ್ಕರ್ ಪೂಜಾರಿ ಅವರನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಸರ್ವ ಕಾಲೇಜು ವಿದ್ಯಾರ್ಥಿ ಶಕ್ತಿ ರಿಜಿಸ್ಟರ್ಡ್ ಕರ್ನಾಟಕ ಇದರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ರಚನ್ ಸಾಲ್ಯಾನ್ರವರನ್ನು ಕೂಡ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಕುಮಾರಿ ಯಶೋಧ ಪಡುಬಿದ್ರಿ ಅವರನ್ನು ಕೂಡ ಪ್ರೀತಿಯಿಂದ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಪಡುಬಿದ್ರಿ ರೋಟರಿ ಕ್ಲಬ್ನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ರೋಟೇರಿಯನ್ ಪವನ್ ಸಾಲ್ಯಾನ್ರವರನ್ನು ಕೂಡ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ವೇದಿಕೆಗೆ ಅತಿಥಿಗಳನ್ನ ಪ್ರೀತಿಯಿಂದ ಆಗಮಿಸಿಕೊಂಡಂತಾಯಿತು. ಮುಂದೆ ರೋಟರಿ ಅಧ್ಯಕ್ಷರಿಗೆ ಕಾಲರಿಂಗ್, ಇದನ್ನ ರೋಟರಿ ಗಣೇಶ್ ಶೆಟ್ಟಿಗಾರ್ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತೆ. ಯಾವುದೇ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಬೇಕಾದ್ರೆ ಅದಕ್ಕೆ ದೇವತಾ ಅನುಗ್ರಹ ಬೇಕೆನ್ನುವಂತಹ ಸಿದ್ಧಾಂತ ಸಾಹಿತ್ಯ ನಮ್ಮದು. ಹಾಗಾಗಿ ಈ ದಿನದ ಕಾರ್ಯಕ್ರಮ ನಿರ್ವಿಘ್ನತೆಗಾಗಿ ದೇವತಾ ಪ್ರಾರ್ಥನೆ ನೆರವೇರಿಸಿಕೊಡಬೇಕಾಗಿ ಸಹೋದರಿ ಸುಪ್ರೀತಾ ಪಣಿಯೂರು ತಮ್ಮಲ್ಲಿ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಹಲೋ. ಸಾ ಮಗ ಸಾ ಗ ಸದಾ ನಿ ಸಾ, ಸಾ ಮಗ ಸಾ ಗ ಸದಾ ನಿ ಸಾ, ಸಾ ಮಮ ಮಮ ಗ ದ ದ ದ ದ ಸಾ ನಿ ದ ನಿ ದ ಮ ದ ಮ ಗ ಸಾ, ಸಾ ಮಮ ಮಮ ಗ ದ ದ ದ ದ ಸಾ ನಿ ದ ನಿ ದ ಮ ದ ಮ ಗ ಸಾ. ವಂದನೆ ದೇವ ವಂದನೆ, ವಂದನೆ ದೇವ ವಂದನೆ. ಭಕ್ತಿ ಭಾವ ನೀಡು ಸತ್ಯ ಬೆಳಕ ತೋರು, ಭಕ್ತಿ ಭಾವ ನೀಡು ಸತ್ಯ ಬೆಳಕ ತೋರು. ವಂದನೆ ದೇವ ವಂದನೆ, ವಂದನೆ ದೇವ ವಂದನೆ. ಸಾ ಮಗ ಸಾ ಗ ಸದಾ ನಿ ಸಾ, ಸಾ ಮಗ ಸಾ ಗ ಸದಾ ನಿ ಸಾ, ಸಾ ಮಮ ಮಮ ಗ ದ ದ ದ ದ ಸಾ ನಿ ದ ನಿ ದ ಮ ದ ಮ ಗ ಸಾ, ಸಾ ಮಮ ಮಮ ಗ ದ ದ ದ ದ ಸಾ ನಿ ದ ನಿ ದ ಮ ದ ಮ ಗ ಸಾ. ವಂದನೆ ದೇವ ವಂದನೆ. ಸ್ನೇಹದಿಂದ ಒಂದಾಗಿ ಬಾಳುವಂತೆ ಮಾಡು, ಶಾಂತಿ ಸಹನೆ ಎಲ್ಲರಲ್ಲೂ ಮೂಡುವಂತೆ ಮಾಡು. ಸ್ನೇಹದಿಂದ ಒಂದಾಗಿ ಬಾಳುವಂತೆ ಮಾಡು, ಶಾಂತಿ ಸಹನೆ ಎಲ್ಲರಲ್ಲೂ ಮೂಡುವಂತೆ ಮಾಡು. ಸ್ನೇಹ ಗೆಲ್ಲಲಿ ಸಹನೆ ಬೆಳೆಯಲಿ, ಒಂದೇ ತಾಯ ಮಕ್ಕಳೆಂಬ ಐಕ್ಯ ಭಾವ ಬರಲಿ. ವಂದನೆ ದೇವ ವಂದನೆ, ವಂದನೆ ದೇವ ವಂದನೆ. ಭಕ್ತಿ ಭಾವ ನೀಡು ಸತ್ಯ ಬೆಳಕ ತೋರು, ಭಕ್ತಿ ಭಾವ ನೀಡು ಸತ್ಯ ಬೆಳಕ ತೋರು. ವಂದನೆ ದೇವ ವಂದನೆ, ವಂದನೆ ದೇವ ವಂದನೆ, ವಂದನೆ ದೇವ ವಂದನೆ. ಭಕ್ತಿಯ ಭಾವನೆಗೆ ಧ್ವನಿಯಾಗಿ ದೇವತಾ ಪ್ರಾರ್ಥನೆ ನೆರವೇರಿಸಿದಂತಹ ಸುಪ್ರೀತಾ ಪಣಿಯೂರು ತಮ್ಮನ್ನ ಗೌರವಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ಅತಿಥಿ ಅಭ್ಯಾಗತರು ವೇದಿಕೆಯ ಮೇಲೆ ಪ್ರೀತಿಯಿಂದ ಆಗಮಿಸಿಕೊಂಡು ನಮ್ಮೊಂದಿಗೆ ಆಸೀನರಾಗಿದ್ದಾರೆ. ಬಂದಿರತಕ್ಕಂತಹ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಈ ದಿನದ ಆಗಮಿಸಿಕೊಂಡಿರ್ತಕ್ಕಂತಹ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸುವುದರೊಂದಿಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ಪಡುಬಿದ್ರಿ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ರೋಟೇರಿಯನ್ ಸುನಿಲ್ ಕುಮಾರ್ ತಮ್ಮಲ್ಲಿ ಪ್ರೀತಿಯಿಂದ ವಿಜ್ಞಾಪನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ.
ಎಲ್ಲರಿಗೂ ಶುಭ ಸಂಜೆ. ಬೃಹತ್ ಆಹಾರ ಮಳಿಗೆ ಮತ್ತು ಉತ್ಪನ್ನಗಳ ಮಾರಾಟ ಮೇಳ, ಸ್ವದೇಶಿ ಮೇಳ ಒಂದು ನಮ್ಮೆಲ್ಲರ ಕನಸಾಗಿತ್ತು. ಯಾಕಂತೇಳಿದರೆ ಈ ಸ್ವದೇಶಿ ಉತ್ಪನ್ನಗಳನ್ನು ನಾವು ಬೆಂಬಲಿಸಿದಷ್ಟು ತುಂಬ ಉತ್ತಮ ರೀತಿಯಲ್ಲಿ ನಮ್ಮ ಒಂದು ಸಪೋರ್ಟ್ ಇದ್ದರೆ ನಾವು ಯಾವುದೇ ವಿದೇಶಿ ಉತ್ಪನ್ನಗಳಿಗೆ ವಿದೇಶಿ ಉತ್ಪನ್ನಗಳನ್ನು ಪಡೆಯುವಂತಹ ಒಂದು ಅಗತ್ಯತೆ ಇರುವುದಿಲ್ಲ. ಸೊ ಆದಷ್ಟು ನಮ್ಮ ಸ್ವದೇಶಿ ಉತ್ಪನ್ನಗಳಿಗೆ ಬೆಂಬಲ ನೀಡುವುದೇ ನಮ್ಮ ರೋಟರಿ ಕ್ಲಬ್ಬಿನ ಒಂದು ಧ್ಯೇಯ ಆಗಿತ್ತು. ಹಾಗಾಗಿ ರೋಟರಿ ಕ್ಲಬ್, ಓಂಕಾರ ಕಾಸ್ಟ್ಯೂಮ್ ಕಲಾ ಸಂಗಮ, ಸರ್ವ ಕಾಲೇಜ್ ವಿದ್ಯಾರ್ಥಿ ಶಕ್ತಿ ಹಾಗೂ ಬೆನಕ ಇವೆಂಟ್ಸ್ ಇವರೆಲ್ಲ ಮುತಾಲಿಕೆಯಿಂದ ನಾವೊಂದು ಉತ್ತಮ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಆಯೋಜಿಸಿದ ಕಾರ್ಯಕ್ರಮದ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲೂ ಕೇಳಿಕೊಳ್ತಿದ್ದೇನೆ. ಹಾಗೆಯೇ ಇಂದಿನ ಈ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ನವೀನ್ ಚಂದ್ರ ಜೆ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ, ಜೀರ್ಣೋದ್ಧಾರ ಸಮಿತಿ, ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ, ಪಡುಬಿದ್ರಿ, ಇವರಿಗೆ ಸ್ವಾಗತವನ್ನು ಕೋರ್ತಿದ್ದೇನೆ. ಶ್ರೀಯುತರಿಗೆ ಸಂತೋಷ್ ಪಡುಬಿದ್ರಿ ಅವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಸ್ವಾಗತ ಸಮಿತಿಯ ಸಂಚಾಲಕರಾಗಿರ್ತಕ್ಕಂತಹ ಗೌರವಾನ್ವಿತ ನವೀನ್ ಚಂದ್ರ ಜೆ ಶೆಟ್ಟಿ ಅವರನ್ನ ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಬೆಳಪು, ಅಧ್ಯಕ್ಷರು ಬಂಟರ ಸಂಘ ಪಡುಬಿದಿರಿ, ಇವರಿಗೂ ಸ್ವಾಗತವನ್ನು ಕೋರ್ತೇವೆ. ಶ್ರೀಯುತರಿಗೆ ಗಣೇಶ್ ಶೆಟ್ಟಿಗಾರ್ ಅವರು ವೇದಿಕೆಗೆ ಆಗಮಿಸಿಕೊಂಡು ಪಡುಬಿದ್ರಿ ಬಂಟರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಆದರಣೀಯರು ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟರನ್ನ ಸ್ವಾಗತಿಸಿಕೊಳ್ಬೇಕು. ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಅವರೇ, ಪಡುಬಿದ್ರಿ ದೇವಸ್ಥಾನದ ಹೊರೆಕಾಣಿಕೆ ಸಮಿತಿಯ ಅಧ್ಯಕ್ಷರು ಅವರೇ, ನಮ್ಮ ಬಂಟರ ಸಂಘದ ಅಧ್ಯಕ್ಷರು ಗೌರವಾನ್ವಿತ ದೇವಿಪ್ರಸಾದ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆಯೇ ಮತ್ತೋರ್ವ ಅತಿಥಿಯಾಗಿರುವಂತಹ ಡಾಕ್ಟರ್ ವೈ ಎನ್ ಶೆಟ್ಟಿ, ಅಧ್ಯಕ್ಷರು ಬಂಟರ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ಡ್ ಪಡುಬಿದ್ರಿ, ಇವರಿಗೂ ಎಲ್ಲ ನಮ್ಮ ಸಂಘಟನೆಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತರಿಗೆ ರವಿ ವೇದಿಕೆಗೆ ಆಗಮಿಸಿಕೊಂಡು ಈ ದಿನದ ಈ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಸಲ್ಲಿಸಿಕೊಳ್ಳಬೇಕಾಗಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಡುಬಿದ್ರಿ ಬಂಟರ ಸಂಘದ ಬಂಟರ್ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ಡ್ ಪಡುಬಿದ್ರಿ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ವೈ ಎನ್ ಶೆಟ್ಟಿ ತಮ್ಮನ್ನ ಪ್ರೀತಿಯಿಂದ ಸ್ವಾಗತವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮತ್ತೋರ್ವ ಅತಿಥಿಯಾಗಿರುವಂತಹ ಅಶೋಕ್ ಸಾಲಿಯಾನ್, ಅಧ್ಯಕ್ಷರು ಪಡುಬಿದಿರಿ ಕಾಡಿಪಟ್ಟಣ ಮೊಗವೀರರ ಮಹಾಸಭಾ ರಿಜಿಸ್ಟರ್, ತಮಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ಶ್ರೀಯುತರಿಗೆ ವೃಂದ ಸಂದೀಪ್ ರವರು ವೇದಿಕೆಗೆ ಆಗಮಿಸಿಕೊಂಡು ಈ ದಿನದ ಹೇಮಲತಾ ಸುವರ್ಣ ವೇದಿಕೆಗೆ ಆಗಮಿಸಿಕೊಂಡು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಸಲ್ಲಿಸಿಕೊಳ್ಳಬೇಕಾಗಿ ಪ್ರೀತಿಯಿಂದ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಪಡುಬಿದ್ರಿ ಕಾಡಿಪಟ್ಟಣ ಮೊಗವೀರ ಮಹಾಸಭಾ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಅಶೋಕ್ ಸಾಲಿಯನ್ ಅವರನ್ನ ಪ್ರೀತಿಯಿಂದ ಸ್ವಾಗತವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೂ ಇಂದಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವರೆ ನಮ್ಮ ಬೆನಕ ಇವೆಂಟ್ಸ್ ಇದರ ಆಡಳಿತ ನಿರ್ದೇಶಕರಾದ ಭಾಸ್ಕರ್ ಪೂಜಾರಿ ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತರಿಗೆ ಶೋಭಾ ಚಂದ್ರಶೇಖರ್ ಅವರು ವೇದಿಕೆಗೆ ಆಗಮಿಸಿಕೊಂಡು ಈ ದಿನದ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತವನ್ನ ಸಲ್ಲಿಸಿಕೊಳ್ಳಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಪಡುಬಿದ್ರಿಯಲ್ಲಿ ಈ ದಿನ ಆಯೋಜನೆಗೊಂಡಿರತಕ್ಕಂತಹ ಬೃಹತ್ ಆಹಾರ ಮತ್ತು ಉತ್ಪನ್ನಗಳ ಮಾರಾಟ ಮೇಳದ ಸಾರಥ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಬೆನಕ ಈವೆಂಟ್ಸ್ ನ ಆಡಳಿತ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀಯುತ ಭಾಸ್ಕರ್ ಪೂಜಾರಿ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೂ ಶ್ರೀಮತಿ ಗೀತಾ ಅರುಣ್, ಆಡಳಿತ ನಿರ್ದೇಶಕರು ಓಂಕಾರ ಕಾಸ್ಟ್ಯೂಮ್ಸ್ ಹಾಗೂ ಕಲಾ ಸಂಗಮ ಪಡುಬಿದಿರಿ, ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಿದ್ದೇವೆ. ಯಾಕಂತೇಳಿದರೆ ಈ ಒಂದು ಕಾರ್ಯಕ್ರಮ ನಡೆಯುವುದಕ್ಕೆ ಮುಖ್ಯವಾದ ಕಾರಣವೇ ನಮ್ಮ ಈ ಓಂಕಾರ ಕಾಸ್ಟ್ಯೂಮ್ನ ನಮ್ಮ ಗೀತಕ್ಕ ಅವರ ಹತ್ರನೇ ಅವರ ಮಾತನಾಡಿ, ಸೊ ಸ್ಟಾರ್ಟಿಂಗ್ ಅಲ್ಲಿಂದಲೇ ಆದದ್ದು.
ಸೊ ಹಾಗಾಗಿ ಅವರಿಗೂ ಸ್ವಾಗತವನ್ನು ತುಂಬಾ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ಶ್ರೀಧರಿಗೆ ಮುಬೀನಾ ಬೇಗಂರವರು ವೇದಿಕೆಗೆ ಆಗಮಿಸಿಕೊಂಡು ಸ್ವಾಗತವನ್ನು ಸಲ್ಲಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾಗಿರ್ತಕ್ಕಂತಹ ಮುಬೀನಾ ಬೇಗಂರವರು ವೇದಿಕೆಗೆ ಆಗಮಿಸಿಕೊಂಡು ಈ ಕಾರ್ಯಕ್ರಮದ ಈ ಒಂದು ವ್ಯವಸ್ಥೆಯ ಸಂಪೂರ್ಣ ಸಹಕಾರದೊಂದಿಗೆ ಅಚ್ಚುಕಟ್ಟಾಗಿರ್ತಕ್ಕ ಕಾರ್ಯಕ್ರಮ ಮಾಡುವಲ್ಲಿ ಸಹಕರಿಸಿದಂತಹ ಓಂಕಾರ್ ಕಾಸ್ಟ್ಯೂಮ್ ಮತ್ತು ಕಲಾ ಸಂಗಮದ ಪಡುಬಿದ್ರಿಯ ಅಧ್ಯಕ್ಷರು ಆಡಳಿತ ನಿರ್ದೇಶಕರಾಗಿರ್ತಕ್ಕಂತಹ ಗೀತಾ ಅರುಣ್ ಅವರನ್ನ ಪ್ರೀತಿಯಿಂದ ಸ್ವಾಗತವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮತ್ತೋರ್ವ ಅತಿಥಿಯಾಗಿರುವಂತಹ ಯಶೋಧ ಪಡುಬಿದ್ರಿ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಪಡುಬಿದ್ರಿ ಇವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶ್ರೀಧರಿಗೆ ಸುಪ್ರೀತಾ ಪಣಿಯೂರು ವೇದಿಕೆಗೆ ಆಗಮಿಸಿಕೊಂಡು ಈ ದಿನದ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಸಲ್ಲಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸಹೋದರಿ ಕುಮಾರಿ ಯಶೋಧ ಪಡುಬಿದ್ರಿ ಅವರನ್ನ ಈ ದಿನದ ಕಾರ್ಯಕ್ರಮದಲ್ಲಿ ಪ್ರೀತಿಯ ಶಲ್ಯದೊಂದಿಗೆ ಗುಲಾಬಿ ಹೂವಿನೊಂದಿಗೆ ಸ್ವಾಗತವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ರಚನ್ ಸಾಲಿಯಾನ್ ರಾಜ್ಯಾಧ್ಯಕ್ಷರು ಸರ್ವ ಕಾಲೇಜು ವಿದ್ಯಾರ್ಥಿ ಶಕ್ತಿ ರಿಜಿಸ್ಟರ್ಡ್ ಕರ್ನಾಟಕ ತಮಗೂ ಸ್ವಾಗತವನ್ನು ಕೋರ್ತಿದ್ದೀವಿ ಸರ್. ಶ್ರೀಯುತರಿಗೆ ಗಣೇಶ್ ಶೆಟ್ಟಿಗಾರ್ ಅವರು ವೇದಿಕೆಯಲ್ಲಿ ಸ್ವಾಗತವನ್ನ ಸಲ್ಲಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯುವ ಸಂಘಟನೆಯ ನಾಯಕತ್ವವನ್ನು ವಹಿಸಿಕೊಂಡು ಸರ್ವ ಕಾಲೇಜು ವಿದ್ಯಾರ್ಥಿ ಶಕ್ತಿ ರಿಜಿಸ್ಟರ್ಡ್ ಕರ್ನಾಟಕ ಇದರ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂತಹ ರಚನ್ ಸಾಲಿಯಾನ್ ರವರನ್ನ ಈ ದಿನದ ಕಾರ್ಯಕ್ರಮದಲ್ಲಿ ಪ್ರೀತಿ ಗೌರವಗಳಿಂದ ಸ್ವಾಗತವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೂ ಇನ್ನೋರ್ವ ಅತಿಥಿಯಾಗಿರುವಂತಹ ಪವನ್ ಸಾಲಿಯಾನ್ ಕಾರ್ಯದರ್ಶಿ ರೋಟರಿ ಕ್ಲಬ್ ಪಡುಬಿದ್ರಿ 2025-26ನೇ ಸಾಲಿನ ತಮಗೂ ಒಂದು ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತರಿಗೆ ಅವಿತಾ ರವಿ ಅವರು ವೇದಿಕೆಗೆ ಆಗಮಿಸಿಕೊಂಡು ಈ ದಿನದ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಸಲ್ಲಿಸಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಪಡುಬಿದ್ರಿ ರೋಟರಿ ಕ್ಲಬ್ನ ಕಾರ್ಯದರ್ಶಿಗಳು ಶ್ರೀಯುತ ಪವನ್ ಸಾಲಿಯಾನ್ ರವರನ್ನ ಈ ದಿನದ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಸ್ವಾಗತವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ದಿನದ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತುಗಳೊಂದಿಗೆ ನಮ್ಮೆಲ್ಲರನ್ನ ಸ್ವಾಗತಿಸಿಕೊಂಡಿರ್ತಕ್ಕಂತಹ ಪಡುಬಿದ್ರಿ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮೆಲ್ಲರ ಆದರಣೀಯರಾಗಿರ್ತಕ್ಕಂಥ ರೋಟೇರಿಯನ್ ಸುನಿಲ್ ಕುಮಾರ್ ಅವರನ್ನು ಕೂಡ ಈ ದಿನದ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಸ್ವಾಗತವನ್ನ ಸಲ್ಲಿಸಿಕೊಳ್ಳುತ್ತಾ ಶ್ರೀಯುತರಿಗೆ ಸಂತೋಷ್ ಪಡುಬಿದ್ರಿ ಅವರು ಈ ದಿನದ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಸಲ್ಲಿಸಿಕೊಳ್ಳಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಪತ್ರಿಕಾ ಮಾಧ್ಯಮ ಮಿತ್ರರವರಿಗೆ ಅದೇ ರೀತಿ ಎಲ್ಲ ಸ್ಟಾಲ್ಗಳ ಪ್ರಮುಖರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಸಲ್ಲಿಸಿಕೊಳ್ಳುತ್ತಾ ಎಲ್ಲ ನಾಗರಿಕ ಬಂಧುಗಳಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಸಲ್ಲಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಮುಂದೆ ಯಾವುದೇ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಳ್ಳಬೇಕಾದ್ರೆ ಅದು ದೀಪ ಪ್ರಜ್ವಲನೆ ಮುಖಾಂತರವಾಗಿ ಉದ್ಘಾಟನೆಗೊಳ್ಳಬೇಕೆನ್ನುವಂತಹ ಸಂಕಲ್ಪ ನಮ್ಮದು. ಹಾಗಾಗಿ ವೇದಿಕೆಯ ಮೇಲ್ಭಾಗದಲ್ಲಿ ಇರತಕ್ಕ ಎಲ್ಲ ಅತಿಥಿಯ ಅಭ್ಯಾಗತರ ಜೊತೆಯಾಗುವುದರೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಳ್ಳಬೇಕಾಗಿ ನಮ್ಮ ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆದರಣೀಯರಾಗಿರ್ತಕ್ಕಂಥ ಶ್ರೀಯುತ ನವೀನ್ ಚಂದ್ರ ಜೆ ಶೆಟ್ಟಿ ಅವರು ದಿವ್ಯ ಹಸ್ತದ ಮುಖಾಂತರವಾಗಿ ಈ ದಿನದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಭಾರತೀಯ ಉತ್ಪನ್ನಗಳನ್ನು ಬಳಸುವ ಸ್ಥಳೀಯ ಕೈಗಾರಿಕೆಗಳನ್ನು ಬೆಂಬಲಿಸುವ ಆರ್ಥಿಕ ಸ್ವಾವಲಂಬನೆಯನ್ನ ಸಾಧಿಸುವ ತತ್ವದೊಂದಿಗೆ ಮೇಡ್ ಇನ್ ಇಂಡಿಯಾ ಪರಿಕಲ್ಪನೆಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ದಿನ ಆಯೋಜನೆಗೊಂಡಿರ್ತಕ್ಕಂತಹ ಬೃಹತ್ ಆಹಾರ ಮತ್ತು ಉತ್ಪನ್ನಗಳ ಮಾರಾಟ ಮೇಳ ಆರ್ಥಿಕ ಸ್ವಾವಲಂಬನೆಯನ್ನ ನಮ್ಮ ಸ್ಥಳೀಯ ಬಂಧುಗಳಿಗೆ ನೀಡಿಕೊಳ್ಳಬೇಕು. ಸ್ಥಳೀಯ ಕುಶಲಕರ್ಮಿಗಳನ್ನ ಕೈಗಾರಿಕೆಗಳನ್ನ ಗ್ರಾಮೀಣ ಅರ್ಥವ್ಯವಸ್ಥೆಯನ್ನ ಬಲಪಡಿಸಿಕೊಳ್ಬೇಕೆನ್ನುವಂತಹ ಹಿತದೃಷ್ಟಿಯೊಂದಿಗೆ ಅದರೊಂದಿಗೆ ಆಯುರ್ವೇದಿಕ್ ಮತ್ತು ನೈಸರ್ಗಿಕ ಉತ್ಪನ್ನಗಳ ಆರೋಗ್ಯ ಆಹಾರ ದೈನಂದಿನ ಬಳಕೆಗಳ ಉತ್ಪನ್ನಗಳನ್ನ ಸ್ವದೇಶಿಯಾಗಿರ್ತಕ್ಕಂಥ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆನ್ನುವಂತಹ ಹಿತದೃಷ್ಟಿಯಲ್ಲಿ ಪಡುಬಿದ್ರಿಯಲ್ಲಿ ಆಯೋಜನೆಗೊಂಡಿರ್ತಕ್ಕಂತಹ 3 ದಿನಗಳ ಅವಕಾಶಗಳೊಂದಿಗೆ ಆಯೋಜನೆಗೊಂಡಿರ್ತಕ್ಕಂತಹ ಬೃಹತ್ ಆಹಾರ ಮತ್ತು ಉತ್ಪನ್ನ ಮಾರಾಟ ಮೇಳದ ಉದ್ಘಾಟನೆಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಈ ಭಾಗದ ಎಲ್ಲ ಸಜ್ಜನ ಬಂಧುಗಳನ್ನ ಜೊತೆ ಸೇರಿಸಿಕೊಳ್ಳುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಉದ್ಘಾಟನೆಯನ್ನ ಮಾಡಿಕೊಳ್ತಾ ಇದ್ದೇವೆ. 3 ದಿವಸಗಳ ಪರ್ಯಂತವಾಗಿ ನಡೆಯುವಂತಹ ಉದ್ಘಾಟನೆ ಈ ಒಂದು ಬೃಹತ್
ಆಹಾರ ಮತ್ತು ಉತ್ಪನ್ನಗಳ ಮಾರಾಟದ ಮೇಳವನ್ನ ಪಡುಬಿದ್ರಿಯ ಗ್ರಾಮದೊಡೆಯ ಮಹಾಲಿಂಗೇಶ್ವರ ಮಹಾರುದ್ರ ದೇವರು ಅದೇ ರೀತಿ ತಾಯಿ ಖಡ್ಗೇಶ್ವರಿ ಅನುಗ್ರಹದೊಂದಿಗೆ ಯಶಸ್ವಿಯಾಗಿ ನಡೆದು ಬರಲಿ ಎನ್ನುವಂತಹ ಮಾತುಗಳೊಂದಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಈ ದಿನದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ಈ ನಮ್ಮ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ಮಾಡಿಕೊಂಡಿರ್ತಕ್ಕಂತಹ ಶ್ರೀಯುತ ನವೀನ್ ಚಂದ್ರ ಜೆ ಶೆಟ್ಟಿ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಉದ್ಘಾಟನೆ ಮಾತನಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಪಡುಬಿದ್ರಿ ರೋಟರಿ ಕ್ಲಬ್ ಇನ್ನಿತರ ಸಂಸ್ಥೆಯ ಒಟ್ಟಿಗೆ ಆಶಯದೊಂದಿಗೆ ಈಗ ಉದ್ಘಾಟನೆಗೊಂಡಿರುವಂತಹ ಬೃಹತ್ ಆಹಾರ ಮತ್ತು ಸ್ವದೇಶಿ ಉತ್ಪನ್ನ ಮಾರಾಟ ಮೇಳದ ಸಮಾರಂಭದ ಅಧ್ಯಕ್ಷರಾದಂಥ ಆತ್ಮೀಯರು ಆದಂಥ ರೋಟರಿ ಕ್ಲಬ್ನ ಅಧ್ಯಕ್ಷರಾದಂಥ ಸುನಿಲ್ ರವರೇ, ಅದೇ ರೀತಿ ಪಡುಬಿದ್ರಿ ಬಂಡರ ಸಂಘದ ಅಧ್ಯಕ್ಷರು, ರಾಜ್ಯ ಕನ್ನಡ ಸಮಿತಿಯ ಅಧ್ಯಕ್ಷರು, ಧಾರ್ಮಿಕ ಸಾಮಾಜಿಕ ರಾಜಕೀಯ ಎಲ್ಲ ಕ್ಷೇತ್ರದಲ್ಲೂ ತನ್ನನ್ನು ತಾನು ವಿಸ್ತರಿಸಿಕೊಂಡು ಎಲ್ಲರಿಗೆ ಪ್ರೀತಿ ಬರುವ ನನ್ನ ಆತ್ಮೀಯ ಮಿತ್ರರಾದ ದೇವಪ್ರಸಾದ್ ಶೆಟ್ಟಿ ಅವರೇ, ಬಂಡರ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರು, ಸ್ಥಳೀಯ ವೈದ್ಯರು ಆಗಿರುವಂತಹ ಡಾಕ್ಟರ್ ವೈನ್ ಶೆಟ್ಟಿ ಅವರೇ, ನಮ್ಮೆಲ್ಲರ ನೆಚ್ಚಿನ ಯಾವುದೇ ಒಂದು ಪಡುಬಿದ್ರಿ ಕಾರ್ಯಕ್ರಮ ಆಗಬೇಕಿದ್ರೆ ಅದಕ್ಕೆ ಸ್ವಲ್ಪ ಉತ್ಸುಕತೆಯಿಂದ ಮುಂದೆ ಬರುವವರು ಗೀತಕ್ಕ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿಯೂ ಸಹ ನಾನು ಕಂಡಿದ್ದೇನೆ. ಯಾವತ್ತು ಒಂದು ಮಹಿಳೆಯಾಗಿ ಎಲ್ಲ ಕಾರ್ಯಕ್ರಮವನ್ನು ಸಸೂತ್ರವಾಗಿ ಮಾಡುವಂಥ ಒಂದು ಚಕಚಕಿತಿ ಇರುವಂಥ ಒಂದು ಮಹಿಳೆ ಅಂದರೆ ಅದು ಗೀತಕ್ಕನವರೇ. ನಮ್ಮ ಮಿತ್ರ ಭಾಸ್ಕರ್ ಪೂಜಾರಿ ಅವರೇ, ಸೈಲೆಂಡರ್ ಅವರೇ, ಇನ್ನರವರು ಮಾಜಿ ಗ್ರಾಮ ಪಂಚಾಯತ್ನ ಸದಸ್ಯರು ನಾತ್ಮರದ ಅಶೋಕ್ ಸೈಲೆಂಡರ್ ಅವರೇ, ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಯಶೋಧರವರೇ, ಅದೇ ರೀತಿ ರೋಟರಿ ಕ್ಲಬ್ನ ಕಾರ್ಯದರ್ಶಿಗಳಾದಂಥ ಪವನ್ ಸೈಲೆಂಡರ್ ಅವರೇ, ಅಶೋಕ್ ಅವರೇ, ಸಂತೋಷ್ ಅವರೇ, ಎಲ್ಲ ಬಂದಿರುವಂಥ ಎಲ್ಲ ಈ ಆಹಾರ ವಿದೇಶಿ ಸ್ವದೇಶಿ ಆಹಾರ ಮೇಳದ ಎಲ್ಲ ಅಭಿಮಾನಿಗಳೇ, ನಿಜವಾಗ್ಲೂ ಪ್ರಸ್ತುತ ಸಾಲಿನಲ್ಲಿ ಇಂಥ ಕಾರ್ಯಕ್ರಮಗಳು ನಮಗೆ ಅತ್ಯಗತ್ಯವಾಗಿ ಬೇಕಾಗಿದೆ. ಯಾಕೆಂದರೆ ಈಗಾಗಲೇ ನಮ್ಮ ಮಕ್ಕಳು ನಾವೆಲ್ಲ ಒಂದು ಮನೆಯ ತೋಟದ ಒಳಗಿರುವಂಥ ಈ ಗೆಡ್ಡೆ ಗೆಣಸುಗಳನ್ನು ನಾವು ತಿಂದು ಬದುಕಿದಂಥ ಕಾಲ ಒಂದಿತ್ತು. ಅದು ಆರೋಗ್ಯವಂತ ಕಾಲ. ಆವತ್ತಿನ ದಿನಗಳಲ್ಲಿ 100ಕ್ಕೂ ಮೇಲೆ ವರ್ಷ ಆಯುಷ್ಯನ್ನು ಪಡೆದು ಬಾಳಿದವರಿದ್ದರು. ಬರ್ತಾ ಬರ್ತಾ ಆಧುನಿಕ ಯುಗ ಬದಲಾವಣೆಗಳು ಸಹಜ, ಖಂಡಿತ. ನಾವು ಈ ಪ್ರಸ್ತುತ ಆಧುನಿಕತೆಗೆ ತಕ್ಕಂತೆ ನಾವು ಬದಲಾವಣೆ ಆಗಬೇಕು, ಖಂಡಿತ. ಹಾಗಾಗಿ ಈಗ ಎಲ್ಲ ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತಂದರೆ, ಈಗ ನೀವೆಲ್ಲ ಕೇಳ್ತಿರ್ಬೋದು, ಇವತ್ತು ನೋಡಿದವ ನಾಳೆ ಇಲ್ಲ, ಅಟ್ಯಾಕ್, ಲಿವರ್ ಮತ್ತು ಒಂದೊಂದೇ ಕಾಯಿಲೆಗಳು, ಬ್ರೈನ್ ಎಮರೇಜ್ ಆಗೋದಂತೆ, ಸಡನ್ ಅಟ್ಯಾಕ್ ಆಗೋದಂತೆ. ಇದಕ್ಕೆಲ್ಲ ಕಾರಣ ಅಂತೇಳಿ ಏನಂತಂದರೆ ನಮ್ಮ ಆಹಾರ ಪದ್ಧತಿ, ಜಂಕ್ ಫುಡ್. ನಾವು ಎಲ್ಲಕ್ಕೂ ಖರೀದಿ ಮಾಡಿದ ಎಣ್ಣೆಗಳಿಂದ ಪದಾರ್ಥವನ್ನು ತಿಂತೇವೆ. ಎಲ್ಲರಿಗೂ ಈಗ ಚೈನೀಸ್ ಆಗಬೇಕು, ಕಬಾಬ್, ಅದು ಎಲ್ಲ ಬೇಕು, ತಿನ್ನಬೇಕು, ಒಂದು ಲೆಕ್ಕದಲ್ಲಿ ತಿನ್ನಬೇಕು. ಬಿಟ್ಟರೆ ಮುಂಚೆ ಇದೆಲ್ಲ ಇರಲಿಲ್ಲ. ಹಾಗಾಗಿ ನಮ್ಮ ಹಿರಿಯರು ತುಂಬ ಹೊತ್ತು ಬದುಕಿದ್ರು. ಈಗ ಈ ಜಂಕ್ ಫುಡ್ಡಿನಿಂದಾಗಿ ನಮ್ಮ ಆಯುಷ್ಯವನ್ನು ನಾವು ದಿನೇ ದಿನೇ ಕಡಿಮೆ ಮಾಡ್ತಿದ್ದೇವೆ. ಇದಕ್ಕೆ ಕಾರಣ ಯಾರು ಅಂದರೆ ನಾವು ಪಾಲಕರು ಇದಕ್ಕೆ ಕಾರಣ ಆಗ್ತದೆ. ಮಕ್ಕಳಿಗೆ ಕೇಳಿದನ್ನು ನಾವು ತಂದು ಕೊಡ್ತೇವೆ. ಅದು ರಸ್ತೆ ಬದಿಲಿರ್ಬೋದು, ಹೋಟ್ಲಲ್ಲಿರ್ಬೋದು, ಏನು ಜಂಕ್ ಫುಡ್ ಉಂಟು ಜಂಕ್ ಫುಡ್ಡು, ಅದನ್ನೇ ನಾವು ಅವ್ರಿಗೆ ಕೊಡೋದು. ಅದು ಚೈನೀಸ್ ಐಟಮ್ ಈಗ ತುಂಬ ಹೋಗ್ತಾ ಉಂಟು. ಸ್ವದೇಶಿಯಾಗಿ ನಾವು ನಮ್ಮ ಬಳಕೆ ಬಳಸುವಂಥದ್ದು ಉಂಟು. ಒಳ್ಳೊಳ್ಳೆಯ ತರಕಾರಿಗಳಿವೆ, ನಿಮಗೆಲ್ಲ ಗೊತ್ತಿರ್ಬೋದು, ಒಳ್ಳೊಳ್ಳೆಯ ಮೀನುಗಳಿವೆ. ಇದರ ಬಗ್ಗೆ ನಾವು ಮೋಹ ಪಡಬೇಕೇ ಹೊರತು ವಿದೇಶಿ ಆಹಾರ ಪದ್ಧತಿಗೆ ನಾವು ಮಾರು ಹೋಗಬಾರ್ದು, ಖಂಡಿತ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂದರೆ ಶಕ್ತಿಗಳು ಹಾಗೆ ನೋಡಿ, ಹಿಂದೆ ಒಂದು ಭಾರವನ್ನು ಎತ್ತಲಿಕ್ಕೆ ನಾವು ಆನೆಯನ್ನು ಉಪಯೋಗಿಸ್ತಿದ್ದೆವು, ಓಡಾಡಲಿಕ್ಕೆ ಕುದುರೆಯನ್ನು ಉಪಯೋಗಿಸಿದ್ದೆವು, ಗಂಟು ಹೊರಲು ಕತ್ತೆಯನ್ನು ಉಪಯೋಗಿಸಿದ್ದೆವು, ಉಳುಮೆ ಮಾಡಲು ಕೋಣಗಳನ್ನು ಉಪಯೋಗಿಸಿದ್ದೆವು. ಇಂದು ಪರಿವರ್ತನೆ ಆಗಿದೆ. ಟ್ರ್ಯಾಕ್ಟರ್ಗಳ ಮುಖಾಂತರ
ಬೇರೆ ಬೇರೆ ವಿಧಾನಗಳ ಮುಖಾಂತರ ಅದು ತಪ್ಪಂತ ಹೇಳುವುದಿಲ್ಲ. ಆಧುನಿಕತೆಗೆ ಬದಲಾವಣೆ ಖಂಡಿತ ಆಗಬೇಕು. ಆದರೆ ಮುಂಚೆ ಎಲ್ಲ ಶಕ್ತಿಯನ್ನು ಮಾನವ ಶಕ್ತಿಯಿಂದ ನಾವು ಮಾಡ್ತಿದ್ದೆವು. ಇವತ್ತು ಮಾನವ ಜನಪದೀಯ ಶಕ್ತಿಯನ್ನು ನಾವು ಮಾಡ್ತಿದ್ದರೆ, ಇವತ್ತು ಆಧುನಿಕತೆಯಲ್ಲಿ ನಾವು ವಿಜ್ಞಾನ ಟ್ರ್ಯಾಕ್ಟರ್ಗಳು, ಟಿಲ್ಲರ್ಗಳು, ಟಿಪ್ಪರ್ಗಳು, ವಿಜ್ಞಾನ ಶಕ್ತಿಯನ್ನು ಬಳಸಿಕೊಂಡು ಮಾನವೀಯ ಶಕ್ತಿಯನ್ನು ನಾವು ಕಡಿಮೆ ಮಾಡಿಕೊಳ್ತಾ ಇದ್ದೇವೆ. ಹಾಗಾಗಿ ನಮ್ಮ ಆಯುಷ್ಯದಲ್ಲಿ ಕುಂಠಿತ ಆಗ್ತಾ ಉಂಟು. ಇದನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಎಲ್ಲಕ್ಕೂ ನಾವು ಈಗ ಒಗ್ಗಿಕೊಳ್ಬೇಕು. ಪ್ರಾಣಿಗಳೊಂದಿಗೆ ಮನುಷ್ಯನು ತುಂಬ ಕೆಲಸ ಮಾಡ್ತಿದ್ದ. ಮುಂಚೆ ಕೆರೆಗೆ ಹೋಗಿ, ನದಿಗೆ ಹೋಗಿ, ಬಾವಿ ಕಟ್ಟೆಗಳಲ್ಲಿ ಸ್ನಾನ ಮಾಡಿಕೊಂಡು ನಾವು ನೀರನ್ನು ಸೇದಿಕೊಂಡು ನಾವೇ ಸ್ನಾನ ಮಾಡಿಕೊಂಡು ನಮ್ಮ ದಿನಚರಿಯನ್ನು ನಾವು ಆರಂಭ ಮಾಡ್ತಿದ್ದೆವು. ಹಿಂದೆ ಏನಾಗಿದೆ, ಶವರ್ಬಾತ್ ಅಭಿಷೇಕ, ಶವರ್ಬಾತಿಂದ ಸ್ನಾನ ಮಾಡ್ತೇವೆ. ನಡೆದಾಡುವ ಕೈಕಾಲುಗಳು ವಾಹನದೊಳಗೆ ಮುದಿರ್ತವೆ. ಇವತ್ತು BP ಅಂದರೆ ಮಾನವ ಶಕ್ತಿಯನ್ನು ಉಪಯೋಗಿಸಿ ಇರುವುದರಿಂದ BP, ಕೊಲೆಸ್ಟ್ರಾಲ್, ಶುಗರ್ ಎಲ್ಲ ಈ ಕಾಯಿಲೆಗೆ ನಾವು ಇವತ್ತು ಮಾರು ಹೋಗ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ನಾವೇ. ಸ್ವಲ್ಪ ನಮ್ಮ ಮೈಯನ್ನು ದಂಡನೆಗೆ ಒಳಪಡಿಸಬೇಕು. ಏನು ಮಾಡೋದಿಲ್ಲ ನಾವು, ವ್ಯಾಯಾಮನೂ ಮಾಡೋದಿಲ್ಲ, ಸ್ವಿಮ್ಮಿಂಗ್ ಇಲ್ಲ, ವಾಕಿಂಗ್ ಇಲ್ಲ, ಏನಿಲ್ಲ, ತಿಂತೇವೆ, ತಿರ್ಗ್ತೇವೆ. ಇದರಿಂದಾಗಿ ನಮ್ಮ ದೇಹವನ್ನು ನಾವೇ ಬರಡು ಮಾಡಿಕೊಳ್ತಿದ್ದೇವೆ. ಈ ನಿಟ್ಟಿನಲ್ಲಿ ರೋಟರಿ ಕ್ಲಬ್ನ ಸಹೋದರ ಸಹೋದರಿಯರು ಒಂದು ದಿಟ್ಟವಾದ ಒಂದು ಹೆಜ್ಜೆಯನ್ನು ಇಟ್ಕೊಂಡು ನಮ್ಮ ಸ್ವದೇಶದಲ್ಲಿ ತಯಾರು ಮಾಡಿದಂಥ ಆಹಾರ ಪದ್ಧತಿಯನ್ನೇ ಸೇವಿಸಬೇಕು. ಅದೇ ರೀತಿ ಸ್ವದೇಶದಲ್ಲಿ ನಾವು ಬೆಳೆಸಿದಂಥ ಏನು ಗಿಡ ಮರಗಳಿವೆ ಅದನ್ನೇ ನೀವು ಸಾಕಬೇಕು. ಅದರಿಂದ ಬಂದ ಫಲವನ್ನು ನಾವು ತಿನ್ನಬೇಕು. ಆಹಾರವಾಗಿ ನಾವು ಸದೃಢರಾಗಬೇಕಿದ್ದರೆ ಇಂಥ ಕಾರ್ಯಕ್ರಮಗಳನ್ನು ರೋಟರಿ ಕ್ಲಬ್ ಮಾಡುವುದರಿಂದ ಖಂಡಿತ ಜನಗಳಿಗೆ ಪ್ರಯೋಜನ. ಆಡಂಬಕರಾಗಿ ಶೋಕಿಗೆ ಕೆಲವೊಂದು ಕಾರ್ಯಕ್ರಮವನ್ನು ನಾವು ಮಾಡಿದರೆ ಅದರಿಂದ ಜನೋಪಯೋಗುವಂಥ ಯಾವ ಕಾರ್ಯಕ್ರಮ ಖಂಡಿತ ಇಲ್ಲ. ಆದರೆ ನನ್ನ ರೋಟರಿ ಕ್ಲಬ್ನ ಸಹೋದರ ಸಹೋದರಿ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಪಡುದಿರಿ ಜನತೆ, ಆಸುಪಾಸಿನ ಜನತೆಗೆ ನೀವು ಕೊಟ್ಟಿದ್ದೀರಾ. ನಿಮ್ಮ ಸಂಸ್ಥೆ ಹಿಂದೆನೂ ತುಂಬ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿತ್ತು. ನಾನು ಎಲ್ಲದರಲ್ಲೂ ಭಾಗಿಯಾಗಿದ್ದೆ. ಆದರೂ ರೋಟರಿ ಕ್ಲಬ್ನಲ್ಲಿ ಮುಖ್ಯವಾಗಿ ಕೆಲವೊಂದು ವ್ಯಕ್ತಿಗಳು ಅದರಲ್ಲಿ ತೊಡಗಿಸಿದರೆ ಆ ಯಾವೊಂದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಎನ್ನುವುದಕ್ಕೆ ಇದು ಒಂದು ಪ್ರಕ್ರಿಯೆ. ಇದು ಇವತ್ತು ಆರಂಭದ ದಿನ, ಇನ್ನು 2 ದಿವಸ ಉಂಟು. ನನ್ನ ಲೆಕ್ಕದಲ್ಲಿ 2 ದಿವಸದಲ್ಲಿ ಇನ್ನೂ ಜನ ಸಾಗರವಿಲ್ಲಿ ಅಲ್ಲಿ ಬರಲಿಕ್ಕೆ ಖಂಡಿತ ಸಾಧ್ಯ ಉಂಟು. ನಾವೆಲ್ಲ ಸ್ಟಾಲ್ಗಳನ್ನೆಲ್ಲ ನೋಡಿದೆವು, ಅಲ್ಲಿ ಮರಗಿಡಗಳನ್ನು ನೋಡಿದೆವು. ಎಲ್ಲವೂ ನಮಗೆ ಬೇಕಾದಂಥ, ನಮ್ಮೂರಿಗೆ ಬೇಕಾದಂಥ, ನಮ್ಮ ಈ ಮಣ್ಣಿಗೆ ಬೇಕಾದಂಥ ಎಲ್ಲವೂ ಇಲ್ಲಿದೆ. ಹಾಗಾಗಿ ನೀವು ಮಾಡಿದಂಥ ಈ ಕಾರ್ಯಕ್ರಮ ಅದ್ಭುತವಾಗಿ ಯಶಸ್ವಿ ಆಗ್ತದೆ. ಆ ದೇವರ ಆಶೀರ್ವಾದ ತಮಗಿರಲಿ. ನಿಮ್ಮ ಸಂಸ್ಥೆ ಇನ್ನಷ್ಟು ಬೆಳಗಲಿ ಎಂದು ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ವಾಸ್ತವಿಕ ವಿಚಾರಗಳೊಂದಿಗೆ ಪಾಶ್ಚಾತ್ಯ ಆ ವ್ಯವಸ್ಥೆಯನ್ನು ಬಿಟ್ಟು ದೇಶೀಯ ವ್ಯವಸ್ಥೆಗೆ ನಾವೆಲ್ಲರೂ ಕೂಡ ನಮ್ಮ ಅನುಭವವನ್ನು ಮಾಡಿಕೊಳ್ಬೇಕೆನ್ನುವಂಥ ಮಾತುಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಸಲ್ಲಿಸಿದಂತಹ ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನವೀನ್ ಚಂದ್ರ ಜೆ ಶೆಟ್ಟಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಮುಂದೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿಕೊಂಡಿರ್ತಕ್ಕಂತಹ ಬಂಟರ್ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ಡ್ ಪಡುಬಿದ್ರಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ YN ಶೆಟ್ಟಿ ಅವರು ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಶುಭ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉಂಡು ಮಲ್ದಿ ಉಲ್ಲಾಯ ಉಲ್ಲಾಲ್ದಿ ತುಳುವ ಮನ್ನಡು ಉದ್ಯಬೆಂದಿನ ಸಾರಮಾನಿ ಸತ್ತೊಲೆಗೆ ತರೆ ತಗ್ಗಾದು ಯಾನು ಸ್ವದೇಶಿ ಇದು ಪಂಡೇರು ಅಂಚಾದು ಎನ್ನ ಅಪ್ಪೆ ಭಾಷೆಡೆ ಪಾತೆರು ಇನ್ನಿತ ಈ ಸ್ವದೇಶಿ ರೋಟರಿ ಕ್ಲಬ್ ಬಕಾಯ್ದ ಒಟ್ಟಿಗೆ ಸೇರಿಗಿಡ ಮಲ್ದಿನಂಚಿನ ಈ ಸ್ವದೇಶಿ ಆಹಾರ ಮೇಳ ಈ ಸಭೆಟ್ ಆಸೀನರಾದಿತ್ಯನ ಮಾತಾ ಗಣ್ಯರೆಗೆ ಇಂಚಿನ ಎದುರು ಕುಲ್ದಿತ್ತಿನ ಮಾತಾ ಸಭಾಸದರಿಗೆ ಎನ್ನ ಸೊಲ್ಮೆ ಸಂದಾದ ಪ್ರಾಯಶಃ ಬಾರಿ ಒಂಜಿ ಖುಷಿತ್ತ ವಿನೂತನವಾದಿತ್ತಿನ ಒಂಜಿ ಪ್ರಯತ್ನನು ರೋಟರಿ ಕ್ಲಬ್ದಾಗಲು ಮಲ್ದೇರು ಇನ್ನಿತ ಬದಲಾಪಿನ ಈ ಕಾಲಘಟ್ಟಡು ಪ್ರಾಯಶಃ ನೆತ್ತ ಅವಶ್ಯಕತೆ ಉಂಡು. ಪಾಶ್ಚಾತ್ಯ ಬದುಕಿನ ಮೈಕ್ ಪಾಡೊಂದು ಇತ್ತಿನಂಚನ ನಮ ಇನ್ನು ಆರೋಗ್ಯನು ಹಾಳು ಮಲ್ತೊಂದು ತಿನ್ಪಿನಂಚನ ತೆನಸಾಡು ತುತ್ತಾಯ್ತಾವಡು ಒಂದು ಮಾತ ಕರಿದು ಪೋಪಿನ ಈ ಕಾಲಘಟ್ಟೋಡು ಅವೇನು ನೆನಪು ಮಲ್ಪಡು ಒಂಜಿ 2-3 ಉದಾಹರಣೆಯನ್ನು ಕೊರದು ಎನ್ನ ಭಾಷಣ ಮುಗಿಪೆ. ಇನಿ ಒಂಜಿ 3 ವರ್ಷದ ಪಿರಾವಡು ಯುನೆಸ್ಕೋ ಅನ್ಪುಣಂಚಿನ ನಮ್ಮ ವಿಶ್ವದ ಒಂಜಿ ಮಲ್ಲ ಸಂಸ್ಥೆ ಒಂಜಿ ಘೋಷಣೆ ಮಾಡ್ತಾನೆ ಅಕು ಲಿಂಚ ಬಂಡೇರು ಬಂದಾಗ
ಕಾಂಡದ ಎಡ್ಡೆ ತೆನಸು ಪಂಡ ಓ ಪನ್ಪಿನ ಒಂಜಿ ವಿಮರ್ಶೆ ಬೆಸ್ಟ್ ಬ್ರೇಕ್ಫಾಸ್ಟ್ ಇನ್ ದ ವರ್ಲ್ಡ್ ಒಂದು ಆಲೋಚನೆ ಮಲ್ಪನಾಗ ಸುರೂಟು ಬತ್ತಿನ ಪುದರ್ ತಂಜನ ಕೇರಳದಕ್ಕಳು ಕ್ಲೈಮ್ ಮಾಡ್ತಾರೆ ಪಳಂಗಂಜೆಯಿಂದ ಬಂದ್ಪೇರು ಕೇರಳ ಒನ್ ಆಫ್ ದ ಬೆಸ್ಟ್ ಫುಡ್ ಬ್ರೇಕ್ಫಾಸ್ಟ್ ಇನ್ ದ ವರ್ಲ್ಡ್ ಪನ್ಪುನ ಯುನೆಸ್ಕೋ ಡಿಸ್ಕ್ರೈಬ್ ಮಾಡ್ತಾರೆ ಇನ್ನು ಅಮೇರಿಕಾದಂಚಿನ ದೇಶಡು ಮುಲ್ಪಡ್ದು ಒಂದು 20,000 ಕೋಟಿ ರೂಪಾಯಿದ ಪೆಲಕ್ಕಾಯಿ ಪೋಪುನಾಡೆ ನಮ್ಮ ಪೆಲಕ್ಕಾಯಿ ಏರು ತಿನ್ಬಿಡಿ ಪೆಲಕ್ಕಾಯ್ದ ಬೇತೆ ಬೇತೆ ಉತ್ಪನ್ನ ಅವಳು ಮಾರಾಟ ಪುಲ್ಕಟ್ಟೆ ಬಂದಾಗ ಬಡವೇರು ತಿನ್ಪಿನ ಆನಿದ ಕಾಲದ ಇತ್ತೆ ತಿನ್ನರೆ ಬಲ್ಲಿ ಇತ್ತೆ ಅವಳು ಪ್ಯಾಕೆಟ್ ಬರ್ಕೊಂಡು ಟ್ಯಾಮರಿಂಡ್ ಸೀಡ್ ಪೌಡರ್ ಟ್ಯಾಮರಿನ್ ಸೀಡ್ ಪೌಡರ್ ಬಣ್ಣ ಪುಲ್ಕೆಟ್ಟದ ಪೊಡಿ ಆತೆ ತುಳು ಭಾಷೆಡು ಬಣ್ಣ ಬೋಲೆ ಜಾಕ್ ಸೀಡ್ ಪೌಡರ್ ಮಾರ್ಕೆಟ್ ಹಾಪಿ ಅಕ್ಳಿಗೆ ಗೊತ್ತಾಯ್ತು ಮುಲ್ತ ಸಂಸ್ಕೃತಿ ಮುಲ್ಪ ತೆನಸು ನಮ್ಮ ಆರೋಗ್ಯಕ್ಕೆ ಏತಿ ಎಡ್ಡೆ ಪನ್ಪುಣೇನ ವಿದೇಶಿಯರು ಉಪಯೋಗ ಮಲ್ಪನಂಚಿನ ಕಾಲೋಡು ನಮ್ಮ ಮಾತಿನ ಮಾತರು ಬಿಡ್ತಾ ವಿಶ್ವ ತುಳು ಸಮ್ಮೇಳನದ ಪ್ರಾಂತೀಯ ಸಮ್ಮೇಳನ 2023 ಆನಂಗ ಯಾನೊಂಜಿ 25 ಒಂಜಿ ಜವಾಬ್ದಾರಿ ಎಂಕಿತ್ತು ಸಂಚಾಲಕ ಅದು ಒಂಜಿ 27 ನಮ್ಮಿಂದ ಇರೇಟ್ ಮಲ್ಪನ ಗಟ್ಟಿನ ಅಲ್ಪ ಪ್ರದರ್ಶನ ಮಲ್ತಾನೆ ಅಲ್ಪ ಕೂಲಿ ದೆಕ್ಕು ವೈಟ್ ಮಾತ ದೆಕ್ಕುವೇರು ಓಡ వచ్చినಗಳು పొయ్యేడు దెక్కువేరు ಉಪ್ಪುಡು ದೆಕ್ಕುವೇರು ಮಜ್ಜಿಡು ದೆಕ್ಕುವೇರು ಅಂಚನೆ ಕೆಲವು ನಮ್ಮಿಂದ ಕಡ್ಡಿ ಉಂಡು ಅರ್ಕ ನೆಗ್ರೋದ ಕರಂಜ ಕಕೂಬ ಇಂಚಿನ ಕೆಲವು ಗಿಡಕ್ಕಲ್ನ ಕಡ್ಡಿಲೇಡು ಕೂಲಿ ದೆಪ್ಪು ನೀ ಮಹಾರಾಷ್ಟ್ರ ಪೋಯಾಡು ಅಲ್ಪ ಆ ಕಡ್ಡಿನೇ ಮಾರನಂಚಿನ ಜನಕ್ಕಳು ನಿಕ್ಳಿಗೆ ತಿಕ್ಕುವೇರು ಸುರುಟು ಇಂದಿನ ಇಂಚಿನ ಮಾರ ಒಂದು ಪೂರ ಪ್ರದರ್ಶನ ಅನ್ಪಂಡೆ ಮೊರಣಿ ಬತ್ತಂಡು ಕೋಲ್ಗೇಟ್ ವಿತ್ ಚಾರ್ಕೋಲ್ ಕೋಲ್ಗೇಟ್ ವಿತ್ ಸಾಲ್ಟ್ ಅಪ್ಪಗೆ ಜನಕ್ಕಳೇನೋ ಉಪ್ಪುಡ್ಲ ಕೂಲಿ ದೆಕ್ಕೋಲಿ ಬಂದ್ಬಿಡೇನು ಅಕುಲಿ ಇನಿ ಕಲ್ತೀನಿ ಎನ್ನ ಹಿರಿಯರು 1000 ವರ್ಷದ ಇಂಚಿ ಅವೇನು ಗಲಸೊಂದಿತ್ತಾರೆ ನಮ್ಮ ಮಾತೃ ಬಿಡಿಯ ಈ ತುಳು ಮಣ್ಣದ ಈ ಸಂಸ್ಕೃತಿನ ವರ್ಪನ ಒಟ್ಟು ಈ ತುಳುನಾಡು ಪ್ರಾದೇಶಿಕವಾದ ಒಂದೊಂದು ಕಡೆಟ್ಟು ಕೆಲವು 100 ವರ್ಷದಿಂದ ಅಲ್ಪ ಆಹಾರನ ಉಪಯೋಗ ಮಲ್ತೊಂದಿತ್ತಾರೆ ದೇಹಲ ಅವೇನು ಸ್ವೀಕಾರ ಮಲ್ತೊಂದಿತ್ತು ಅವೇನು ತಿಂಡಂದಾಂಡ ಅಕಲಿಗೆ ಆರೋಗ್ಯಪೂರ್ಣ ಬದುಕು ಕಟ್ಟಿದು ಕೊಡ್ತೇವೆ ನವೀನ್ ಚಂದ್ರ ಶೆಟ್ಟಿ ಬಂಡೇರು ನಮ್ಮ ಆರೋಗ್ಯನ ಇಂಚ ನಮ್ಮ ಹಿರಿಯರನ್ನ ಅಕಲು ಎಡ್ಡೆ ಮಲ್ತೊಂದಿತ್ತೇರು ಪನ್ಪುನೇನು ನಮ್ಮ ಇತ್ತೆ ನೆನಪು ಮಲ್ಪನಂಚಿನ ಒಂಜಿ ಕಾಲ ಗಟ್ಟ ಬೈದನು ಪೂರ ಇನಿ ಬರ್ಪುನಂಚಿನ ಪ್ರಿಸರ್ವೇಟರ್ಸ್ ನಮ್ಮ ಇಲ್ಲಡ್ ಮಲ್ತಿನ ಚಕ್ಕುಲಿ 15 ದಿನ ತೊಲೆ ಹಾಳಾಪನು ಆಂಡ ಅವೇ ಜನರಲ್ ಸ್ಟೋರ್ಡು 1.5 ವರ್ಷ ಆಂಡಲ ದಾಲ ಆಪಿಸಿ ಅವು ದಾಯಿಗಿಂದ ನಮ್ಮ ಎನ್ನೂಜ ಐಕೊಂಜಿ ಪ್ರಿಸರ್ವೇಟರ್ ಪಾಡುವೇರು ಅವು ಸೋಡಿಯಂ ಮೆಟಸಲ್ಫೇಟ್ ಅಥವಾ ಸೋಡಿಯಂ ಬೆನ್ಸೋಯೇಟ್ ಇರ್ತಾರೆ ಒಂದು ಅವೇನು ದಾಲ ಹಾಳ ಒಂದು ಲೆಕ್ಕ ದೀಪುಂಡು ಆಂಡ ನಮ್ಮ ಆ ತೆನಸ್ತ ಒಟ್ಟು ನಮ್ಮ ಬಂಜಿದೊಲಾಯ್ ಪೋಪುಂಡು ಐತ ಪರಿಣಾಮ ಬೇತೆನೆ ಉಂಟು ಇನಿ ಅಜಿನಮೋಟೋ ಇಜ್ಜಾಂದಿನ ಕಿಚನ್ ಇಜ್ಜಿ ಮಾತ ಕಡೆ ಟೇಸ್ಟಿಂಗ್ ಪೌಡರ್ ಒಂದು ಬಂದ್ಪೇರು ಡೈಸೋಡಿಯಂ ಗ್ಲುಕೋಮೇಟ್ ಪನ್ಪುಣ ಒಂಜಿ ಕೆಮಿಕಲ್ ಅವು ಬಾರಿ ಟೇಸ್ಟ್ ಕೊರ್ಪುಣ ಅವು ಇನಿ ಮಾತ ಕಿಚನ್ಲ ಉಂಡು ನಮ್ಮ ಮಲ್ಲ ಕರ್ಲದ ಕ್ಯಾನ್ಸರ್ ದಂಚಿನ ಕಾಯಿಲೆಗೆ ಮೂಲ ಕಾರಣ ಅವೇ ಹೆಚ್ಚಿನ ಕಡೆಟ್ಟು ನೆತ್ತ ಉಪಯೋಗ ಮಲ್ತೊಂದು ನಮ್ಮ ಆರೋಗ್ಯನ ಹಾಳು ಮಲ್ಪನಂಚಿನ ಹೊರತುಡು ನಮ್ಮ ಸ್ವದೇಶಡು ನಮ್ಮ ಹಿರಿಯರ್ನಗಳು ಇಂಚಿನ ಮಾತ ಮಲ್ತೊಂದಿತ್ತೇರೆ ಅವೇನು ಗಲಸಿಂದ ನಂಗೆ ಆರೋಗ್ಯಪೂರ್ಣ ಬದುಕನ್ನು ನಂಗೆ ಸಾಗಾರ ಆಪಡು ಪಣಂದು ಇನಿತ ಈ ರೋಟರಿ ಕ್ಲಬ್ದಾಗಲ್ಲ ಈ ಪ್ರಯತ್ನಗಳು ಯಾನು ಸಲಾಂ ಪನಂದು ಪ್ರಾಯಶಃ ಮರಣಿ ಒಂದೇನು ಸಂಘಟನೆ ಮಲ್ತಿನಂಚಿನ ಗಣೇಶ್ ಶೆಟ್ಟಿ ಯಾರು ಬ್ರಹ್ಮಾವರದಾರು ಆರು ಪಂಡೇರು ಪ್ರತಿ ವರ್ಷ ನಮಗೆ ಅವಕಾಶ ಕೊಟ್ಟರೆ ನಾವು ನೋಡ್ತೇವೆ ಅಂದು ಖಂಡಿತ ಎಂಕಲ ಅಧ್ಯಕ್ಷರು ಇಲ್ಲೇರು ಅಂಚಿನ ಪದಾಧಿಕಾರಿಗಳು ಇಲ್ಲೇರು ನಿಖಲು ಇಂಚಿನ ಒಂಜಿ ವಿನೂತನ ಆದಿತನ ನಮ್ಮ ನೆಲಮೂಲದ ಸಂಸ್ಕೃತಿ ಒರಿಪುನಂಚಿನ ಕಾರ್ಯಕ್ರಮ ಮಲ್ಪಾಡ ಖಂಡಿತ ಎಂಕಲು ನಿಖಲಿಗೆ ಸಪೋರ್ಟ್ ಮಲ್ಪ ಪನೊಂದು ಎನ್ನ
ಪಾತೆರನ್ನು ಕೆನ್ನ ನಿಕಲಿಗೆ ಮಾತಾಡಿಲ್ಲ ಸೊಲ್ಮೆ ಸಂದ ನಮಸ್ಕಾರ. ತುಳುವ ಸಂಸ್ಕೃತಿ ವೈದ್ಯ ಶಾಸ್ತ್ರದ ಅನುಭವದೊಟ್ಟಿಗೂ ನೆಲಮೂಲದ ಸಂಸ್ಕೃತಿ ಒರಿಪಾಡು ಬನ್ಪಣ ಬಾರಿ ಪೊರ್ಲ ಗಂಟೆದ ಪಾತೆರದು ಒಟ್ಟುದು ಬಹುಶಃ ಶಂಕರದು ಬತ್ತನ ತೀರ್ಥ ಬನ್ಪಣ ಪಾತೆರಗೂ ವಿದ್ಯುಕ್ತವಾದ ಇಂಥ ಕಾರ್ಯಕ್ರಮ ಬಾರಿ ಪೊರ್ಲ ಗಂಟೆದ ಪಾತೆರ ನಚ್ಚಿನ ಬಂಟ್ರ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ಡ್ ಪಡುಬಿದ್ರಿ ಅಧ್ಯಕ್ಷರಾದ ಉಪ್ಪುನಂಚಿನ ಹಿರಿಯರಾದ ಉಪ್ಪುನಂಚಿನ ಮಾತೆರ ಮಾರ್ಗದರ್ಶಕರಾದ ಉಪ್ಪುನಂಚಿನ ಡಾಕ್ಟರ್ ವೈಎಸ್ ಶೆಟ್ರಿಗೆ ಪೊತ್ತರು ಸೋಲೈತು ಸೊಲ್ಮೆಣ ಸಂದೈತ ಮಲ್ತೊಂದುಲ್ಲ ಶ್ರೋತರಿಗೆ ಇಂಥ ಈ ಕಾರ್ಯಕ್ರಮ ನಿರ್ಗಮಿಸಿದರೆ ಅನುಮತಿ ಕೊರೊಂದು ಬೊಕ್ಕೋರ ಸೊಲ್ಮೆಣ ಸಂದೈತ ಮತ್ತೊಂದು ಕಾರ್ಯಕ್ರಮ ಮುಂದುವರಿಸೊಂದು ಇನ್ನಿತ ಈ ಕಾರ್ಯಕ್ರಮದ ಉಪ್ಪುನಂಚಿನ ಬೊಕ್ಕೋರಿ ಮಲ್ಲ ಬಿನ್ನೆರೆ ಪಡುಬಿದಿರಿ ಬಂಟ್ರ ಸಂಘದ ಅಧ್ಯಕ್ಷರಾದ ಉಪ್ಪುನಂಚಿನ ಅಂಚನೆ ರಾಜ್ಯ ಕಂಬಲ ಅಸೋಸಿಯೇಷನ್ ಅಧ್ಯಕ್ಷರಾದ ಉಪ್ಪುನಂಚಿನ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಇಂಥ ಕಾರ್ಯಕ್ರಮ ಉದ್ದೇಶಿಸಾದ ಶುಭ ಪಾತ್ರಣಿ ಪೊರ್ತರು ಬಾಂಬೆಡು ಬಂದಿರ ಭಿನ್ನೈತೊಂದುಲ್ಲ. ಇಂದು ಬೃಹತ್ ಆಹಾರ ಮತ್ತು ಸ್ವದೇಶಿ ಉತ್ಪನ್ನಗಳ ಮಾರಾಟ ಮೇಳದ ಈ ಒಂದು ಬಹಳ ಪಡುಬಿದ್ರಿಗೆ ಒಂದು ಶೋಭೆ ತರುವಂಥ ಎಲ್ಲ ಜನರನ್ನು ನಮ್ಮ ಈ ಒಂದು ಮೇಳದತ್ತ ಆಕರ್ಷಿಸುವಂಥ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದಂಥ ಸುನಿಲ್ ಕುಮಾರ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನನ್ನ ಆತ್ಮೀಯರು, ನಿಮ್ಮೆಲ್ಲ ಈ ಪಡುಬಿದ್ರೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗುವುದಿದ್ರೂ ಕೂಡ ನವೀನ್ ಚಂದ್ರ ಶೆಟ್ಟಿಯ ಉಪಸ್ಥಿತಿಯೊಂದಿಗೆ ಕಾರ್ಯಕ್ರಮಗಳು ನಡೀತದೆ. ಇವತ್ತು ಅವರು ಅವರ ದಿವ್ಯ ಹಸ್ತದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಆದ್ದರಿಂದ 3 ದಿನದ ನಿಮ್ಮ ಈ ಒಂದು ಮೇಳ ಅತ್ಯಂತ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ, ಅಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಈ ಕಾರ್ಯಕ್ರಮದ ಸಂಘಟಕರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಟಾಲ್ಗಳ ಮಾಲಕರೇ ಹಾಗೂ ನಮ್ಮ ಊರಿನ ಗ್ರಾಹಕರೇ, ನಮಗೆ ಈಗಾಗಲೇ ನವೀನ್ ಚಂದ್ರ ಶೆಟ್ಟರು ಮತ್ತು ಡಾಕ್ಟರು ಸ್ವದೇಶಿ ಮತ್ತು ಈ ಆಹಾರ ಮೇಳದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಬೇರೇನು ಹೇಳುವಂಥ ವಿಚಾರಗಳೇನು ಉಳಿದಿಲ್ಲ. ಆದರೆ ಭಾಳ ಅರ್ಥಪೂರ್ಣವಾದಂಥ ಒಂದು ಮೇಳವನ್ನು ತಾವು ಆಯೋಜನೆ ಮಾಡಿದ್ದೀರಿ. ಸ್ವದೇಶಿ ಉತ್ಪನ್ನಗಳ ಬೆಲೆ ಏನು ಅಂತ ನಮಗೆಲ್ಲರಿಗೂ ಕೂಡ ಈಗ ಅರಿವಾಗಿದೆ. ನಾವೆಲ್ಲ ವಿದೇಶಿ ಉತ್ಪನ್ನಗಳಿಗೆ ಬಹಳಷ್ಟು ಮಾರಿ ಹೋಗಿ ಅದರಲ್ಲೇ ಆಕರ್ಷಿತರಾಗಿ ಪಿಜ್ಜಾ, ಬರ್ಗರ್, KFC, ಥಮ್ಸಪ್ಪು, ಪೆಪ್ಸಿ ಅಂತ ಕುಡಿದು ನಾವು ಇಡೀ ನಮ್ಮ ಆರೋಗ್ಯವನ್ನು ಕೆಡಿಸುವಂಥದ್ದನ್ನು ನಾವು ಕಂಡಿದ್ದೇವೆ. ಯಾಕಂತ ಹೇಳಿದರೆ ಮನೆಯಲ್ಲೂ ಹಾಗೆ ಈಗ ಅಡುಗೆ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ ಯಾರಿಗೂ. ಎಲ್ಲರೂ ಗಂಡನೂ ಕೆಲಸಕ್ಕೆ ಹೋಗೋದು, ಹೆಂಡತಿಯೂ ಕೆಲಸಕ್ಕೆ ಹೋಗೋದು. ಸಾಯಂಕಾಲ ಮನೆಗೆ ಬಂದು ಪಾರ್ಸೆಲ್ ಹೇಳೋದು ಹೋಟೆಲಲ್ಲಿ. ಆ ಪಾರ್ಸೆಲಲ್ಲಿ ನಾವು ಬೆಳಿಗ್ಗೆ ಸಹ ಪಾರ್ಸೆಲ್, ಸಾಯಂಕಾಲ ಸಹ ಪಾರ್ಸೆಲ್, ಮತ್ತು ನಮ್ಮದು ಒಂದು ದಿನ ನಾವು ಕೂಡ ಪಾರ್ಸೆಲ್ ಆಗಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದರೆ ನಮ್ಮೂರಿನ ಮಟ್ಟಿನ ಗುಳ್ಳ ನಾವು ವಿದೇಶಕ್ಕೆ ಕಳಿಸ್ತೇವೆ. ನಮ್ಮೂರಿನ ಆಹಾರ ಉತ್ಪನ್ನಗಳು ವಿದೇಶಕ್ಕೆ ಹೋಗ್ತದೆ. ಆದರೆ ನಮ್ಮ ಊರಿನ ಪಕ್ಕದ ಮಟ್ಟಿನ ಗುಳ್ಳ ನಮಗೆ ಅದು ರುಚಿ ಆಗುವುದಿಲ್ಲ. ಅದು ನಮಗೆ ಯಾವಾಗಾದರೂ ಒಮ್ಮೆ ವರ್ಷಕ್ಕೊಂದು 5 ಸಲ ನಾವು ತಿನ್ಬೋದು ಅದನ್ನು. ಆದರೆ ಅದು ನಮ್ಮ ಜೀವನಕ್ಕೆ ಯಾವ ರೀತಿ ಒಂದು ಆರೋಗ್ಯಕರವಾದಂಥ ಆಹಾರ, ನಮ್ಮಲ್ಲೇ ನಮ್ಮ ಮನೆಯ ಪಕ್ಕದಲ್ಲೇ ಎಲ್ಲ ಮುಂಚೆಲ್ಲ ಹೀಗೆ ನಾವು ಅಂಗಡಿಗೆ ಹೋಗಿ ತಿನ್ನುವುದಿಲ್ಲ, ತಿನ್ನುವಾಗೆ ಹಣ ಸಹ ಇರಲಿಲ್ಲ ನಮ್ಮ ಕಿಸೆಯಲ್ಲಿ. ಎಲ್ಲಿ ಮನೆಯ ಪಕ್ಕದಲ್ಲಿ ಮಳೆಗಾಲದಲ್ಲಿ ಗೇರು ಹಣ್ಣು ಮತ್ತು ಏನು ಮಾವಿನ ಹಣ್ಣು, ಹಲಸಿನ ಹಣ್ಣು, ನವೀನ್ ಚಂದ್ರ ಶೆಟ್ಟಿ ಹೇಳಿದಾಗೆ ಅದನ್ನೇ ತಿನ್ನುವಂಥದ್ದು. ಅದು ಯಾರ ಮರದಲ್ಲಿ ಉಂಟು ಅಂತ ಹುಡುಕಿ ಹೋಗಿ ತಿಂತಾ ಇದ್ದೆವು. ಮತ್ತು ಮಳೆಗಾಲದಲ್ಲಿ ಒಂದು ಇದಾಗ್ತಿತ್ತು, ಒಂದು ನೇರಳೆ ಆಗಿ ಕಲರ್, ಅದನ್ನೆಲ್ಲ ತಿನ್ನುವಂಥ ಪರಿಸ್ಥಿತಿ ಇತ್ತು. ಈಗ ಕಾಲ ಬದಲಾಗಿದೆ, ನಮಗೂ ಪುಸತ್ತು ಕಡಿಮೆ ಆಗಿದೆ, ಎಲ್ಲ ರೆಡಿಮೇಡೇ ಬೇಕು. ಆದ್ದರಿಂದ ಈ ಸ್ವದೇಶಿಗೆ ನಾವು ಸ್ವಲ್ಪ ಹಿಂದೇಟು ಆಗ್ತಾ ಇದ್ದೀವಿ. ಭಾಳ ಒಳ್ಳೆಯ ಇವತ್ತು ಕಾರ್ಯಕ್ರಮ ಮಾಡಿದ್ದೀರಿ. ಎಲ್ಲ ಸ್ವದೇಶಿ ವಸ್ತುಗಳು ಏನೇನಿದೆ ಎಲ್ಲವನ್ನು ಪರಿಚಯಿಸುವಂಥ ಕೆಲಸ ಮಾಡಿದ್ದೀರಿ.
ಒಳ್ಳೆ ಒಳ್ಳೆಯ ಸಸ್ಯಗಳು ಕೂಡ ಇದೆ. ಕೊಂಡೋಗಿ ಮನೆಯಲ್ಲಿ ನೆಡುವಂಥ ಪರಿಸ್ಥಿತಿ ನಾವು ಮಾಡ್ಬೋದು. ಎಲ್ಲ ಹಣ್ಣುಗಳು ಏನೇನು ಅಲ್ಲಿ ನಾವು ನೋಡಿದೀವಾಗ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ. 3 ದಿನ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿ. ಅವರು ನಮ್ಮ ಬ್ರಹ್ಮಾವರದ ಅವರು ಈ ಕಾರ್ಯಕ್ರಮದ ಸಂಘಟಕರು ಭಾಸ್ಕರ ಪೂಜಾರಿ ಅವರು ಬಹಳ ಒಳ್ಳೆಯ ಅನೇಕ ಇಂಥ ಕಾರ್ಯಕ್ರಮಗಳನ್ನು ಸಂಘಟಿಸುವ ಮೂಲಕ ಸ್ವದೇಶಿಗೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಈ ಸ್ವದೇಶಿ ಮೇಳವನ್ನು ಮಾಡುವ ಮೂಲಕ ನಾವು ಏನನ್ನೆಲ್ಲ ಈ ಸ್ವದೇಶಿ ಮೇಳದ ಮೂಲಕ ನಾವು ಯಾವುದು ಎಲ್ಲ ಸ್ವದೇಶಿಯ ಆಹಾರಗಳಿದೆ ಅದನ್ನು ಯಾವ ರೀತಿ ಮಾಡ್ತಾರೆ, ಇಲ್ಲಿ ಅದೆಲ್ಲ ಇಲ್ಲೇ ಲೈವ್ ಉಂಟು ಮಾಡುವಂಥದ್ದು. ಬೇರೆ ಇಲ್ಲಿ ನೋಡಿ ಹೋಳಿಗೆ ಎಲ್ಲ ಮಾಡ್ತಾ ಇದ್ದಾರೆ, ಈ ಹಲಸಿನ ಹಣ್ಣಿದ ಹಬ್ಬ ಎಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ಎದುರೆದುರೆ ಲಿಂಬೆ ಹಣ್ಣೆ ಜ್ಯೂಸ್ ಮಾಡುವಂಥ ಮಿಷನ್ ಬಂದಿದೆ. ಎಲ್ಲ ಏನು ಬೇಕಾದರೂ ಇಲ್ಲೇ ಇದೆ. ಆದ್ದರಿಂದ ಒಳ್ಳೆ ಒಳ್ಳೆಯ ಬಟ್ಟೆಗಳು ಕೂಡ ಸ್ವದೇಶಿ ಬಟ್ಟೆಗಳು ಕೂಡ ಇಲ್ಲಿ ಬಂದಿದೆ. ಆದ್ದರಿಂದ ಇದನ್ನೆಲ್ಲ ನಾವು ಉಪಯೋಗಿಸ್ಕೊಳ್ಬೇಕು ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದನ್ನು ರೂಢಿ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥ ಎಲ್ಲ ಸಂಘಟಕರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಇಲ್ಲಿ ಈ ಏನು ಸ್ಟಾಲ್ ಎಲ್ಲ ಹಾಕಿದ್ದಾರೆ 3 ದಿನದಲ್ಲಿ ಅವರದ್ದು ಸ್ವದೇಶಿ ಮಾಲ್ಗಳೆಲ್ಲ ಖಾಲಿ ಆಗುವ ರೀತಿಯಲ್ಲಿ ಆ ಪಡುಬಿದ್ರಿಯ ಮಾಲಿಂಗೇಶ್ವರ ಮಹಾಗಣಪತಿ ದೇವರ ಹಾಗೂ ಖಡ್ಗೇಶ್ವರಿಯ ಅನುಗ್ರಹದೊಂದಿಗೆ ಅವರಿಗೂ ಒಳ್ಳೆಯ ಒಂದು ವ್ಯಾಪಾರ ಆಗುವ ರೀತಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಮತ್ತೊಮ್ಮೆ ಎಲ್ರಿಗೂ ವಂದಿಸಿ ನನ್ನೆರಡೊಂದು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಪಾರ್ಸಲ್ ಯುಗದಿಂದ ಹಿಂದೆ ಸರಿದು ನೆಲಮೂಲದ ಪದ್ಧತಿಯನ್ನು ಇನ್ನಷ್ಟು ಪ್ರೋತ್ಸಾಹ ಸಿಗಲಿ ಎನ್ನುವಂಥ ಮಾತುಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಾಡಿದಂತಹ ಪಡುಬಿದ್ರಿ ಬಂಟರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟರನ್ನ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಮುಂದೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಕುಮಾರಿ ಯಶೋಧ ಪಡುಬಿದ್ರಿ ಅವರು ಕಾರ್ಯಕ್ರಮ ಉದ್ದೇಶ 2 ಮಾತುಗಳನ್ನಾಡಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಪ್ರಥಮವಾಗಿ ನಮ್ಮ ಸ್ಥಳ ಸಾನ್ನಿಧ್ಯದ ದೇವರುಗಳಿಗೆ ವಂದಿಸುತ್ತಾ ಈ ಒಂದು ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯರಿಗೂ ಹಾಗೂ ಈ ಒಂದು ಆಹಾರ ಮೇಳದಲ್ಲಿ ಪಾಲ್ಗೊಳ್ಳುತ್ತಿರುವ ಸರ್ವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಬಹುಶಃ ಈಗಾಗಲೇ ನಮ್ಮ ಗಣ್ಯರು ಹೇಳಿದ್ದಾರೆ, ಸ್ವದೇಶಿ ಉತ್ಪನ್ನಗಳ ಬಗ್ಗೆ ಆಗಲಿ ವಿದೇಶಿ ಉತ್ಪನ್ನಗಳ ಬಗ್ಗೆ ಆಗಲಿ. ನಮ್ಮದು ಕತೆ ಏನಾಗಿದೆ ಅಂದರೆ, ನಾವು ಬೆಳಿಗ್ಗೆ ಎದ್ದರೆ ನಾವು ಆ್ಯಡ್ ಕೊಡ್ತಾ ಇರೋದು ಫಾರಿನ್ನ ಪ್ರಾಡಕ್ಟ್ಗಳಿಗೆ. ನಮಗೆ ಪೆಪ್ಸಿ ಬೇಕು, ಕೋಕ್ ಬೇಕು, ಅಯ್ಯೋ ತುಂಬ ಶೆಕೆ ಆಗ್ತಾ ಇದೆ, ಅಂಗಡಿಗೆ ಹೋದರೆ ನಮ್ಗೆ ಬೇಕಾದೆ. ನಾವು ಯಾವತ್ತೂ ನಮ್ಮದು ಲಿಂಬೆ ಪಾನಕ್ಕಾಗಲಿ ಎಲ್ಲ ತುಂಬ ವಿಧದ ವಸ್ತುಗಳು ನಮ್ಮಲ್ಲಿ ಇದೆ ಆರೋಗ್ಯಪೂರ್ಣವಾದಂಥದ್ದು. ಅದನ್ನೆಲ್ಲ ನಾವು ಕಡೆಗಣಿಸ್ತಾ ಬಂದಿದ್ದೇವೆ. ಬಹುಶಃ ಆ ಕಡೆಗಣಿಸಿ ಬಂದದ್ದಾಗಿ ನಮ್ಮ ಈಗ ಹಲವಾರು ರೋಗಗಳು ನಮ್ಮ ನಡುವೆ ಕಾಣ್ತಾ ಉಂಟು. ನಮಗೆ ಗೊತ್ತಿಲ್ಲ, ಆಶ್ಚರ್ಯಕರ ರೀತಿಯಲ್ಲಿ ಒಂದೊಂದೇ ರೋಗಗಳು ನಮ್ಮನ್ನು ಆವರಿಸ್ಕೊಳ್ತಾ ಇದೆ. ಕಾರಣ ಯಾಕಂದರೆ ನಾವು ನಮ್ಮ ವಸ್ತುಗಳನ್ನು ತ್ಯಜಿಸಿ ಯಾವಾಗ ಫಾರಿನ್ ವಸ್ತುಗಳನ್ನಾಗಲಿ ವಿದೇಶಿ ವಸ್ತುಗಳನ್ನಾಗಲಿ ಬೇಕು ಅಂತ ನಾವು ಅದನ್ನು ಬಯಸ್ತಾ ಇದ್ದೇವೆ, ಅಲ್ಲಿಂದ ನಾವು ಆರೋಗ್ಯವನ್ನು ಕಳ್ಕೊಳ್ತಾ ಬರ್ತಾ ಇದ್ದೇವೆ. ಬಹುಶಃ ನಮಗೆ ನಮ್ಮ ಸುತ್ತಮುತ್ತ ಬೆಳೆಯುವುದನ್ನು ಫಾರಿನ್ ಅವ್ರು ತಗೊಂಡೋಗಿ ಅವರೇನೋ ಪ್ರಾಡಕ್ಟ್ ಮಾಡಿ ಕಳಿಸಿದ್ರೆ ಅದು ನಮಗೆ ಬ್ರ್ಯಾಂಡ್, ಅದು ಬೇಕು ನಮಗೆ. ಆದರೆ ನಮ್ಮ ಮನೆಯಲ್ಲಿ ಅದನ್ನು ಮಾಡಿದರೆ ನಮ್ಗೆ ಬೇಡ. ಆ ಥರದ ಮನಸ್ಥಿತಿ ನಮಗೆ ಬೆಳ್ಕೊಂಡು ಬಂದಿದೆ. ಬಹುಶಃ ನಾವು ಹಿರಿಯರು ನಾವು ಮಕ್ಕಳಿಗೆ ಆ ಒಳ್ಳೆಯ ಮೌಲ್ಯಗಳನ್ನು ತಿಳಿಸಿಕೊಡುವುದರಲ್ಲಿ ಎಲ್ಲೋ ಎಡವುತ್ತಿದ್ದೇವೆ. ನಾವೇ ಅದಕ್ಕೆ ಮಕ್ಕಳಿಗೆ ಅಂತಹ ವಸ್ತುಗಳನ್ನು ಉಪಯೋಗಿಸುವಲ್ಲಿ ಪ್ರೋತ್ಸಾಹ ಮಾಡ್ತಿದ್ದೇವೆ ಏನೋ. ಬಹುಶಃ ಇವತ್ತು ನಮ್ಮ ರೋಟರಿ ಕ್ಲಬ್ ಆಗಲಿ, ಓಂಕಾರ್ ಕಾಸ್ಟ್ಯೂಮ್ ಆಗಲಿ, ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ಆಗಲಿ, ಬೆನಕ ಇವೆಂಟ್ಸ್ನವರಾಗಲಿ ನಮ್ಮ ಜನರಿಗೆ ನಮ್ಮ ಸ್ವದೇಶಿ ವಸ್ತುಗಳನ್ನು ಮುಟ್ಟಿಸುವಂಥ ಒಂದು ಒಳ್ಳೆ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಪ್ರಥಮವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ವಿವಿಧ ಮಳಿಗೆಗಳನ್ನು ಹೊತ್ಕೊಂಡು ಬಹಳಷ್ಟು ಆಸೆಯಿಂದ ಬಂದಂತಹ ಎಲ್ಲ ಮಳಿಗೆಯನ್ನು ನಡೆಸ್ತಿರ್ತಕ್ಕಂಥವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ಎಲ್ಲರ ಆರೋಗ್ಯ ಕಾಳಜಿಯನ್ನು ಇಟ್ಕೊಂಡು ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀರಾ. ನಾವು ಅವರಿಗೆ ಪ್ರೋತ್ಸಾಹ ನೀಡಬೇಕು. ಅವರು 3 ದಿನ ಬಿಟ್ಟು ಹೋದಾಗ ಸಂತೋಷದಿಂದ ಈ ಕಾರ್ಯಕ್ರಮದ ಹೋಗಬೇಕೇ ವಿನಃ ಬೇಸರಗೊಂಡು ಹೋಗಬಾರ್ದು. ಯಾಕಂದರೆ ಸ್ವದೇಶಿ ಉತ್ಪನ್ನ ಅಂತ ನಾವು ಈಗಾಗಲೇ ಹೇಳಿದ್ದೇವೆ. ನಮ್ಮ ಉತ್ಪನ್ನಗಳಿಗೆ ನಾವು ಸಪೋರ್ಟ್ ಮಾಡಲೇಬೇಕು. ಖಂಡಿತವಾಗಿ ಅಂತಹ ಸಪೋರ್ಟ್ ಎಲ್ಲರಿಂದ ಸಿಗಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನಷ್ಟು ಕಾರ್ಯಕ್ರಮಗಳು ಈ ರೀತಿ ಬರಲಿ. ಬಹುಶಃ ಸಂತೋಷನ ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ.
ಅದೇ ರೀತಿ ನಾವು ಎಲ್ಲರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕರೀತಾ ಇದ್ದೇವೆ, ಯಾಕಂದರೆ ಹಲವಾರು ಉತ್ಪನ್ನಗಳು ಬಹಳಷ್ಟು ಮುಖ್ಯವಾದ. ಅದೇ ರೀತಿ ಪುಸ್ತಕ ಮಳಿಗೆಗಳು ಕೂಡ ಇದೆ. ನಮ್ಮ ಮಕ್ಕಳು ಓದೋದು ಕಮ್ಮಿ ಆಗಿದೆ, ಹೆಚ್ಚು ಮೊಬೈಲ್ಗೆ ಹಚ್ಚಿಕೊಂಡಿದ್ದಾರೆ. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ರಜೆ ಉಂಟು. ಆ 2 ತಿಂಗಳು ಆ ಮೊಬೈಲಿಂದ ಹೊರಬಂದು ಪುಸ್ತಕ ಓದುವಂತಹ ಒಂದು ಅವಕಾಶವನ್ನು ಮಕ್ಕಳಿಗೆ ಮಾಡಿಕೊಡಿ. ನಮ್ಮ ಮಕ್ಕಳಿಗೆ ಮಾರ್ಗದರ್ಶಕರು ನಾವೇ. ಆ ಒಂದು ಒಳ್ಳೆಯ ಬೆಳವಣಿಗೆಗಳು ಮುಂದೆ ಬರಲಿ. ನಮ್ಮ ಮಕ್ಕಳು ಕೂಡ ಮುಂದಿನ ಹಂತದಲ್ಲಿ ನಮ್ಮ ಸುತ್ತಮುತ್ತ ಸಿಗುವಂತಹ ವಸ್ತುಗಳಿಗೆ ಅದನ್ನು ಉಪಯೋಗಿಸಿಕೊಂಡು ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ಒಳ್ಳೆಯ ಪಾಠವನ್ನು ಹೇಳಿಕೊಡೋಣ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಾಗಿ ಧನ್ಯವಾದಗಳಂತ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ವಾಸ್ತವಿಕ ವಿಚಾರಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ನುಡಿಯನ್ನ ನೀಡಿದಂತಹ ಪಡುಬಿದ್ರಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಆಗಿರ್ತಕ್ಕಂತಹ ಕುಮಾರಿ ಯಶೋಧ ಪಡುಬಿದ್ರಿ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ವೇದಿಕೆ ಮೇಲ್ಭಾಗದಲ್ಲಿರ್ತಕ್ಕ ಎಲ್ಲ ಅತಿಥಿ ಅಭ್ಯಾಗತರಿಗೆ ಪಡುಬಿದ್ರಿ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸುನಿಲ್ ಪಡುಬಿದ್ರಿ ಅವರು ಈ ಸಂದರ್ಭದಲ್ಲಿ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ನವೀನ್ ಚಂದ್ರಜಿ ಶೆಟ್ಟಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳೊಂದಿಗೆ ಗೌರವಿಸಿಕೊಳ್ಬೇಕು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿಕೊಂಡಿರ್ತಕ್ಕಂತಹ ಶ್ರೀಯುತ ಗಣೇಶ್ ಶೆಟ್ಟಿ ಬಾರ್ಕೂರು ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮೂರು ದಿವಸಗಳ ಪರ್ಯಂತವಾಗಿ ನಡೆದಿರ್ತಕ್ಕಂತಹ ಈ ಒಂದು ಬೃಹತ್ ಆಹಾರ ಮತ್ತು ಉತ್ಪನ್ನಗಳ ಮಾರಾಟ ಮೇಳದ ಪ್ರಥಮ ದಿನ ಈ ದಿನ, ನಾಳೆ ಮತ್ತು ನಾಳಿದ್ದು ಇದೇ ನಮ್ಮ ಪಡುಬಿದ್ರಿ ಬಂಟರ ಭವನದ ಈ ಭಾಗದಲ್ಲಿ ನಡೆಯಲಿಕ್ಕಿದೆ. ಹಾಗಾಗಿ ಇನ್ನಷ್ಟು ಪ್ರಚಾರವನ್ನು ನೀಡುವುದರ ಮುಖಾಂತರವಾಗಿ ನಾವು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಟೇಟಸ್ ಹಾಕಿರ್ಬೋದು, ಸ್ಟೋರಿ ಹಾಕುವುದರ ಮುಖಾಂತರವಾಗಿ ಇನ್ನಷ್ಟು ಪ್ರಚಾರವನ್ನು ನೀಡುವುದರ ಮುಖಾಂತರವಾಗಿ ಈ ಭಾಗಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವದೇಶಿ ಉತ್ಪನ್ನಗಳಿಗೆ ಹೆಚ್ಚಿನ ಮಾನ್ಯತೆ ನೀಡಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ಧನ್ಯವಾದ ಸಮರ್ಪಣೆಯನ್ನ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಲ್ಲಿ ಓರ್ವರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆದರಣೀಯರು, ಈ ಭಾಗದ ಸಜ್ಜನ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಸಂತೋಷ್ ಪಡುಬಿದ್ರಿ ಅವರು ನೆರವೇರಿಸಿಕೊಡ್ಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ನಿರೂಪಣೆಗೊಳಿಸಿದಂಥ ಸಂತೋಷ್ ನೆಂಬೆಯರು ಬಂದು ನಮ್ಮ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಾಗಿರುವಂಥ ಕಾಪು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾಗಿದ್ದ ಸುರೇಶ್ ಶರ್ಮಳವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ V4 ಚಾನೆಲ್ನ ಹೆಡ್ ಆಗಿರುವಂಥ ರವಿ ಅವರು ಬರಬೇಕು, ವೇದಿಕೆ ಇರಬೇಕು ದಯವಿಟ್ಟು. ಪಡುಬಿದ್ರಿ ರೋಟರಿ ಕ್ಲಬ್ ಹಾಗೆ ಓಂಕಾರ ಕಾಸ್ಟ್ಯೂಮ್ಸ್ ಮತ್ತು ಕಲಾ ಸಂಗಮ, ಅದೇ ರೀತಿ ಸರ್ವ ಕಾಲೇಜು ವಿದ್ಯಾರ್ಥಿ ಶಕ್ತಿ, ಬೆನಕಾ ಇವೆಂಟ್ಸ್ ಬಾರ್ಕೋರ್ ಇದರ ಸಹಯೋಗದಲ್ಲಿ ಬೃಹತ್ ಆಹಾರ ಮತ್ತು ಸ್ವದೇಶಿ ಉತ್ಪನ್ನಗಳ ಮಾರಾಟ ಮೇಳದ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಪಡುಬಿದ್ರಿ ಬಂಟರ ಸಂಘದ ಮಾಜಿ ಅಧ್ಯಕ್ಷರು ಶ್ರೀ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರದ ಸ್ವಾಗತ ಸಮಿತಿಯ ಅಧ್ಯಕ್ಷರು, ಯುವ ನಾಯಕರು ಆಗಿರುವಂಥ ಶ್ರೀಯುತ ನವೀನ್ ಚಂದ್ರ ಜೆ ಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪಡುಬಿದ್ರಿ ರೋಟರಿ ಕ್ಲಬ್ಬಿನ ಯುವ ನಾಯಕರು ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಸುನೀಲ್ ಕುಮಾರ್ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಬೆಳಪು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಅಭಿವೃದ್ಧಿಯ ಹರಿಕಾರರು, ನಮ್ಮ ಕರ್ನಾಟಕ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರು, ನಮ್ಮ ಪಡುಬಿದ್ರಿ ಬಂಟರ ಸಂಘದ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಡಾಕ್ಟರ್
ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಇವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರಲ್ಲಿ ನಮ್ಮ ಬೆನಕ ಈವೆಂಟ್ಸ್ನ ಆಡಳಿತ ನಿರ್ದೇಶಕರು ಇಬ್ಬರಿದ್ದಾರೆ, ನಮ್ಮ ಗಣೇಶ್ ಶೆಟ್ಟಿ ಮತ್ತು ಭಾಸ್ಕರ್ ಪೂಜಾರಿ ಅವರಿಬ್ಬರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ನಡೀಬೇಕಾದ್ರೆ ಪಡುಬಿದ್ರಿ ಬರಬೇಕಾದ್ರೆ ನಮ್ಮ ಮುಖ್ಯ ಕಾರಣ ನಮ್ಮ ಓಂಕಾರ್ ಕಾಸ್ಟ್ಯೂಮ್ಸ್ ಮತ್ತು ಕಲಾ ಸಂಗಮದ ಆಡಳಿತ ನಿರ್ದೇಶಕರು, ಪಡುಬಿದ್ರಿ ರೋಟರಿ ಕ್ಲಬ್ಬಿನ ಪೂರ್ವಾಧ್ಯಕ್ಷರು ಆಗಿರುವಂಥ ಶ್ರೀಮತಿ ಗೀತಾ ಅರುಣ್ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸಿದ್ದೇನೆ. ಅದೇ ರೀತಿ ನಮ್ಮ ಪಡುಬಿದ್ರಿ ಕಾಡಿಪಟ್ಟಣ ಮಗುವೀರ ಮಹಾಸಭಾದ ಅಧ್ಯಕ್ಷರು, ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು ಆಗಿರುವಂಥ ಶ್ರೀಯುತ ಅಶೋಕ್ ಸಾಲ್ಯನ್ ಪಡುಬಿದ್ರಿ ಇವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸಿದ್ದೇನೆ. ಅದೇ ರೀತಿ ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷೆ, ಪಡುಬಿದ್ರಿ JCIನ ಮಾಜಿ ಅಧ್ಯಕ್ಷ ಆಗಿರುವಂಥ ಕುಮಾರ್ ಯಶೋಧ ಪಡುಬಿದ್ರಿ ಇವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸಿದ್ದೇನೆ. ಅದೇ ರೀತಿ ಪಡುಬಿದ್ರಿ ರೋಟರಿ ಕ್ಲಬ್ನ ಕಾರ್ಯದರ್ಶಿ ಆಗಿರುವಂಥ ಶ್ರೀಯುತ ಪವನ್ ಸಾಲ್ಯನ್ ಇವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರೂಪಿಸಿದಂಥ ಸಂತೋಷ್ ನಂಬ್ಯಾರ್ ಇವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸಿದ್ದೇನೆ. ಅದೇ ರೀತಿ ಆಗಮಿಸಿರುವ ನಮ್ಮ ಪತ್ರಿಕಾ ಮಿತ್ರರಾಗಿರುವಂಥ ರಬೇಣ್ಣ, ಅದೇ ರೀತಿ ನಮ್ಮ ಸುರೇಶನವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸಿದ್ದೇನೆ. ಆಗಮಿಸಿದ ಎಲ್ಲ ನಮ್ಮ ರೋಟರಿ ಹಾಗೂ ರೋಟರಿಯೇತರ ಮಿತ್ರಗಳಿಗೆ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸುತ್ತಾ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಗಳಿಗೆ ಮುಗಿಸುತ್ತೇವೆ. ವಂದನೆಗಳು. ಉದ್ಘಾಟನೆಯ ಕಾರ್ಯಕ್ರಮದ ಜೊತೆ ಸೇರಿಕೊಂಡು ಎಲ್ಲ ಅತಿಥಿ ಅಭ್ಯಾಗತರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ 3 ದಿವಸಗಳ ಪರ್ಯಂತ ಈ ನಮ್ಮ ಊರಿನಲ್ಲಿ ಆಯೋಜನೆಗೊಂಡಿರ್ತಕ್ಕಂತಹ ಬೃಹತ್ ಆಹಾರ ಮತ್ತು ಉತ್ಪನ್ನಗಳ ಮಾರಾಟ ಮೇಳ ಕಾಲರ್ ರಿಮೂವಿಂಗ್ ಗಣೇಶ್ ಶೆಟ್ಟಿಗಾರ ನಡೆಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಸರ್ವ ಕಾಲೇಜು ವಿದ್ಯಾರ್ಥಿ ಶಕ್ತಿಯ ರಾಜ್ಯಾಧ್ಯಕ್ಷರು, ಆತ್ಮೀಯ ಮಿತ್ರ ಆಗಿರುವಂಥ ರಚನ್ ಸಾಲಿನವ್ರಿಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡ್ತಾ ಇದ್ದಾರೆ ನಮ್ಮ V4 ಚಾನೆಲ್ ಅವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಯೂಟ್ಯೂಬರ್ ಆಗಮಿಸಿದ್ದಾರೆ ಭವಿಷ್ಯ ಅವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸಿದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಪ್ರಾರ್ಥನೆ ನೆಲೆಸಿದಂತ ನಮ್ಮ ಸಂಗೀತ ಕಲಾವಿದೆ ಕುಮಾರಿ ಸುಪ್ರೀತಾ ಪಣಿಯವರು ನಮ್ಮ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕು. ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ಸುಪ್ರೀತಾ ಅವರ ವೇದಿಕೆ ಒಬ್ಬ ಬೆಳೆಯುತ್ತಿರುವ ಕಲಾವಿದೆ, ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಸಂಗೀತ ಕಾರ್ಯಕ್ರಮ ನಡೆದಂತ ಯುವ ಕಲಾವಿದೆ. ಅವರಿಗೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸಿದ್ದೇನೆ. ಅದೇ ರೀತಿ ನಾಳೆಯ ದಿನ ಇಲ್ಲಿ ಸಂಜೆ 6 ಗಂಟೆಗೆ ಪಡುಬಿದ್ರಿ ಓಂಕಾರ ಕಲಾ ಸಂಗಮ ಇವರಿಂದ ಕಲಾ ವೈಭವ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದೇ ರೀತಿ 29 ನಾಳೆ ಆದಿತ್ಯವಾರ ಮಧ್ಯಾಹ್ನ 1:30 ಗಂಟೆಗೆ ವಾಯ್ಸ್ ಆಫ್ ಪಡುಬಿದ್ರಿ ಕೊರಕೆ ಗಾಯನ ಸ್ಪರ್ಧೆ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇನೆ. ವಂದನೆಗಳು.
ಅನಿರೀಕ್ಷಿತ